ಸೊಲ್ಮೆಲು ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕುಡ್ಲದ ವಕೀಲರು ಬಂಟ್ವಾಳದ ಕುಲದೀಪ ಶೆಟ್ಟಿಯರಿಗೂ ಪೂಂಜಲಕಟ್ಟೆದ ಸ್ಟೇಷನ್ದ ಪೊಲೀಸರು ದೌರ್ಜನ್ಯ ನಡಪಾಯನಿಗೆ ವಿರೋಧ ಮಲ್ತದ ಬುಧವಾರ ಕುಡ್ಲ ವಕೀಲರನ ಸಂಘದ ನೆಲೆಟ್ಟು ಕುಡ್ಲದ ಕೋರ್ಟ್ದ ಪಿದಾಯಿ ಪ್ರತಿಭಟನೆ ನಡಪಾಯರು. ಕುಡ್ಲದ ವಕೀಲರು ಬಂಟ್ವಾಳದ ಕುಲದೀಪ್ ಶೆಟ್ಟಿಯರಿಗೂ ಪೂಂಜಲಕಟ್ಟೆ ಸ್ಟೇಷನ್ದ ಪೊಲೀಸರು ದೌರ್ಜನ್ಯ ನಡಪಾಯನಿಗೆ ವಿರೋಧ ಮಲ್ತದು ಬುಧವಾರ ಕುಡ್ಲ ವಕೀಲರನ ಸಂಘದ ನೆಲೆಟ್ಟು ಕುಡ್ಲದ ಕೋರ್ಟ್ದ ಪಿದಾಯಿ ಪ್ರತಿಭಟನೆ ನಡಪಾಯರು. ಪಾಕಜನ ವಕೀಲರು ಪ್ರತಿಭಟನೆ ಪಾಲ್ದಿತ್ತೊಂದು ಪೊಲೀಸರಿನ ರೀತಿ ನೀತಿಗೂ ಧಿಕ್ಕಾರ ಘೋಷಣೆ ಮಾಡಿಯರು. ಆರೋಪಿಗಳ ಮಿತ್ತು ತುರ್ತು ಕ್ರಮ ದೆತ್ತನುಡು ಒತ್ತಾಯ ಮಲ್ತೇರು. ಸಿವಿಲ್ ಕೇಸಿಡು ಎಫ್ಐಆರ್ ಪಾಡ್ದು ರಾತ್ರಿಡು ಇಲ್ಲಡೆ ಪೊಗ್ಗುದು ವಕೀಲರನ್ನು ಬಂಧನ ಮಲ್ತದು. ಪೊಲೀಸರು ಬೊಕ್ಕ ಅರೆಬತ್ತಲಿಡು ವಕೀಲರನ್ನು ಒಯ್ತೊಂದು ಜೀಪುಡು ಕೊನದು ದೌರ್ಜನ್ಯ ನಡಪಾಯಿನ ಪೂಂಜಲಕಟ್ಟೆ ಎಸ್ಐ ಮಿತ್ತು ವಕೀಲರನ ಸಂಘ ಏವ್ರ ತೋಜಾದು ಸಬ್ ಇನ್ಸ್ಪೆಕ್ಟರ್ನ ಅಮಾನತ್ತು ಮಲ್ಪಡುದು ಒತ್ತಾಯ ಮಲ್ತೇರು. ಈ ಪೊರ್ತುಡು ಸಂಘದ ಗುರ್ಕಾರ್ಯರು ಪೃಥ್ವಿರಾಜ್ ಪಾತೆರ್ದು ತಪ್ಪು ಮಲ್ತಿನ ಆರೋಪಿಲಿನ ಮಿತ್ತು ಕ್ರಮದೆತ್ತು ನಡೆ ಮುಟ್ಟ ಪೊರಂಬಾಟ ನಡಪವಾನ್ ಪಂಡಿರು. ಸಂಘದ ಪ್ರಧಾನ ಕಾರ್ಯಂತರು ಶ್ರೀಧರ ಎನ್ಮಕಜೆ ಬೊಕ್ಕ ಬಾಕಿ ಪದಾಧಿಕಾರಿಗಳು ಸದಸ್ಯರು ಪ್ರತಿಭಟನೆ ಪಾಲ್ದಿತ್ತೊಂಡಿರು. ಮಂಗಳೂರು ವಕೀಲರ ಸಂಘಕ್ಕೆ ಪೊಲೀಸ್ ದೌರ್ಜನ್ಯಕ್ಕೆ ಓರ್ವ ನ್ಯಾಯವಾದಿಯಾಗಿದ್ದರೂ ಕೂಡ ಉಗ್ರವಾದಿಯನ್ನ ಅರೆಸ್ಟ್ ಮಾಡುವ ರೀತಿಯಾಗಿ ಇವರನ್ನ ಬಂಧಿಸಿದ್ದಾರೆ. ಪಾಪ ನಮ್ಮ ಹುಡುಗನಿಗೆ ಬಡಿದು ಹೊಡೆದು ಅವರಲ್ಲಿ ತಪ್ಪು ಒಪ್ಪಿಗೆ ಮಾತನ್ನ ಪೊಲೀಸ್ ಅಧಿಕಾರಿ ಸುಖೇತನಿಗೆ ಪೊಲೀಸ್ ಅಧಿಕಾರಿ ಸುಖೇತನಿಗೆ ಮಂಗಳೂರಿನಲ್ಲಿ ಇವತ್ತು ಓರ್ವ ಯುವ ನ್ಯಾಯವಾದಿ ಮೊನ್ನೆ ತಾನೇ ಬಂದವರು, ಅವರ ಮೇಲೆ ಈ ಅಮಾನುಷವಾಗಿ ಮಾಡಿದಂಥ ಕೃತ್ಯವನ್ನ ನಾವು ಖಂಡಿತವಾಗಿ ಖಂಡಿಸುವುದು ಮಾತ್ರವಲ್ಲ, ಈ ರೀತಿಯಾಗಿ ಮಾಡಿದಂಥ ಆ ಪೊಲೀಸ್ ಅಧಿಕಾರಿಯ ಮೇಲೆ ಉಗ್ರವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂತ ಹೇಳಿದರೆ ಇನ್ನು ಮುಂದೆ ಓರ್ವ ನ್ಯಾಯವಾದಿಗೆ ಹೀಗೆ ಆದರೆ ಸಾಮಾನ್ಯ ವ್ಯಕ್ತಿಯ ಹೇಗೆ ಇರ್ಬೋದು, ಅವರನ್ನು ಹೇಗೆ ಮಾಡ್ಬೋದು? ವಕೀಲ ಎಂದು ಹೇಳಿದ ನಂತರ ಕೂಡ ನೀನು ವಕೀಲನಾದರೆ ನ್ಯಾಯಾಲಯದಲ್ಲಿ ನೋಡಿಕೋ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇದು ಇವತ್ತು ಪ್ರಾರಂಭ ಮಾಡಿದ್ದೇವೆ. 24 ಗಂಟೆಯ ಗಡುವನ್ನು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಕೊಡ್ತಾ ಇದ್ದೇವೆ. ಆ ಪೊಲೀಸ್ ಅಧಿಕಾರಿ ಮತ್ತು ಅವರ ಜೊತೆಗಿದ್ದ ಪೊಲೀಸ್ನವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಕೂಡಲೇ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎನ್ನುವಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೇವೆ. ಸರ್, ನನ್ನ ಮತ್ತು ಇನ್ನೊಬ್ಬರು ನನ್ನ ಎದುರು ಪಕ್ಷಗಾರರ ಸಿವಿಲ್ ವ್ಯಾಜ್ಯ ಇತ್ತು. ಆ ಸಿವಿಲ್ ವ್ಯಾಜ್ಯದಲ್ಲಿ ನಮಗೆ ನಮ್ಮ ಸೈಡು ಇದು ತಡೆಯಾಜ್ಞೆ ಸಿಕ್ಕಿತ್ತು. ತಡೆಯಾಜ್ಞೆಯಲ್ಲಿ ನಾವು ವಿತ್ ಕಂಪ್ಲೇಂಟ್ ನಾವು ಸ್ಟೇಷನ್ಗೆ ಕೊಟ್ಟಿದ್ದೇವೆ. ಹೀಗೆ ನಮ್ಮ ಎದುರು ಪಕ್ಷದ ಕಂಪ್ಲೇಂಟ್ ಬಂದರೆ ಸ್ವೀಕರಿಸಬೇಡಿ, ಫೇಕ್ ಕಂಪ್ಲೇಂಟ್ ಆಗಿರ್ಬೋದು. ಆದರೂ ಇವರು ನಾವು ಎದುರು ಪಕ್ಷದವರಿಂದ ಕಂಪ್ಲೇಂಟ್ ಸ್ವೀಕರಿಸಿ ನಮ್ಮ ಮೇಲೆ FIR ಮಾಡಿದ್ದಾರೆ, ಫೇಕ್ FIR. ನಂತರ ಫೇಕ್ FIR ಮಾಡಿ ನನ್ನ ಮನೆಗೆ ಬಂದು ನುಗ್ಗಿ ಹೊಡೆದು ಅಮ್ಮನ ದೂಡಿ ಆ ಕಡೆ ನಂತರ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕಾಡಿನ ಮಧ್ಯೆ ಹೊಡೆದು ನನಗೆ ಮೊಬೈಲೆಲ್ಲ ಕಿತ್ಕೊಂಡು ನಿಮ್ಮ ಪರ್ಸನಲ್ ಡಾಟಾ ಎಲ್ಲ ಇದು ಲೀಕ್ ಮಾಡ್ತೇನೆ ಹಾಗೆಲ್ಲ ಹೆದರಿಸಿ ಇದು ಮಾಡಿದ್ದಾರೆ. ಆ ಕಡೆ ಕಾಡು ಸರ್, ಅದು ಪೂಂಜಲಕಟ್ಟೆ ಶಾರ್ಟ್ಕಟ್ಟಲ್ಲಿ ಹೋಗೋದು. ಲೀಗಲಾಗಿ ನಾವು ಅವರು ಲೀಗಲ್ ಆ್ಯಕ್ಷನ್ ತಗೊಳ್ತೇವೆ ಅಷ್ಟೇ. ಮಾನವ ಹಕ್ಕುಗಳಿಗೆ ಆಗ್ತೇವೆ, ಎಲ್ರಿಗೂ ಯಾರಿಗೆ ಮುಟ್ಟಿಸ್ಬೇಕು ಅವರಿಗೆ ಕಂಪ್ಲೇಂಟ್ ಮುಟ್ಟಿಸ್ತೇವೆ ಸರ್. ವಕೀಲರು ಕೋರ್ಟುನ ಮುಂದೆ ಕಾನೂನಿನ ರಕ್ಷಣೆಯನ್ನು ಮಾಡುವ ಬದಲಾಗಿ ಇಂದು ಕೋರ್ಟನ್ನು ಧರಿಸಿ ಸಾರ್ವಜನಿಕವಾಗಿ ಜನರಿಗೆ ಸಂದೇಶವನ್ನು ಕೊಡುವುದಕ್ಕಾಗಿ ಇಲ್ಲಿ ಸೇರಿದ್ದೇವೆ. ಇದರಲ್ಲಿ ನಾವು ನಿವೃತ್ತರಾಗುವಂಥ ಪ್ರಶ್ನೆ ಇಲ್ಲ. ಯಾರು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿದಂಥ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಆತ ಯಾರೇ ಇರಲಿ, ಪೊಲೀಸರು ಇರಬಹುದು, ಅಧಿಕಾರಿ ಇರಬಹುದು, ಅಥವಾ ಇನ್ನಿತರ ಯಾರೂ ಇರಬಹುದು. ನಾವು ಇದರಲ್ಲಿ ನಿವೃತ್ತರಾಗುವಂಥ ಪ್ರಶ್ನೆ ಇಲ್ಲ. ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಈ ಬಗ್ಗೆ ಸರಿಯಾದಂತಹ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ. ಒಬ್ಬ ವ್ಯಕ್ತಿಯನ್ನು ಬಂಧಿಸುವ ಮೊದಲು ಕಾನೂನು ಪ್ರಕಾರ ಆತ ತಪ್ಪು ಮಾಡಿದ್ದಾನೆ ಎಂಬುದಾಗಿ ನೋಡುವಂತಹ ಮೂಲಭೂತ ಕರ್ತವ್ಯ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೆ ಇದೆ. ಅಂಥದ್ದನ್ನು ಕಡೆಗಣಿಸಿ ವಕೀಲರ ಮುಂದೆ ಮಾಡಿದಂತಹ ಈ ಒಂದು ಯಾವ ದೌರ್ಜನ್ಯ ಇದೆ ಅದನ್ನು ವಿರೋಧಿಸಬೇಕಾದ ಮೂಲಭೂತ ಕರ್ತವ್ಯವನ್ನು ನಾವು ನ್ಯಾಯವಾದಿಗಳು ಮಾಡ್ತಾ ಇದ್ದೇವೆ ಎಂಬುದ ಸಂದೇಶವನ್ನು ನಾವು ಸಮಾಜಕ್ಕೆ ಕೊಡ್ತಾ ಇದ್ದೇವೆ.
ಪುತ್ತೂರು ಕೆಮ್ಮಿಂಜೆ ಗ್ರಾಮದ ಕಟ್ವಣ ಒಂಜೆಟ್ಟು ಒಂಜುವಾರ ದುಂಬು ಪರ್ನ ಪೋರ್ಸುಡು ಮಹಾದೇವ ಪನ್ಪುನರಿನ ಕೆರ್ದು ಪದ್ರಾಡಾದಿತ್ತಿನ ಆರೋಪಿ ಅಣ್ಣೆ ನಿಂಗಪ್ಪ ಗೌಡನು ಪುತ್ತೂರು ಇನ್ಸ್ಪೆಕ್ಟರ್ ಎಂಎನ್ ರಾವ್ ದುಂಬಾಳ್ತೆದ ವಿಶೇಷ ಪೊಲೀಸ್ ಕೂಟ ಹಾವೇರಿಡು ಪತ್ತದಿಂಡು. ಪುತ್ತೂರು ಕೆಮ್ಮಿಂಜೆ ಗ್ರಾಮದ ಕಟ್ವಡ ಒಂಜೆಟ್ಟು ಒಂಜುವಾರ ದುಂಬು ಪರ್ನ ಪೋರ್ಸುಡು ಮೆಗ್ಗೆನು ಕೆರ್ದು ಪದ್ರಾಡಾದಿತ್ತಿನ ಆರೋಪಿ ಅಣ್ಣನು ಪುತ್ತೂರು ಇನ್ಸ್ಪೆಕ್ಟರ್ ಎಂಎನ್ ರಾವ್ ದುಂಬಾಳ್ತೆದ ವಿಶೇಷ ಪೊಲೀಸ್ ಕೂಟ ಪತ್ತದಿಂಡು. ಡಿಸೆಂಬರ್ 1 ಬಯ್ಯಗು ಕೆಮ್ಮಿಂಜೆ ಗ್ರಾಮದ ಮುಕ್ರಂಪಾಡಿ ಕೈತಲ್ ಸೈಟ್ ಒಂಜೆಟ್ಟು ಮೇಸ್ತ್ರಿ ಬೇಲೆ ಮಲ್ತೊಂದಿತ್ತಿನ ಹಾವೇರಿ ಜಿಲ್ಲೆ ಹೊಸೂರುದ ನಿಂಗಪ್ಪ ಗೌಡ ಬಕ ಮಹಾದೇವೆ ಅಣ್ಣ ಮಿಗ್ಗೆ ನಕಲು ಪರ್ನ ಪೋರ್ಸುಡು ಎಲ್ಯ ಕಾರಣಕ್ಕೂ ಲಡಾಯಿ ಮಲ್ತೊಂದು ಅಣ್ಣೆ ನಿಂಗಪ್ಪೆ ಮಿಗ್ಗೆ ಮಹಾದೇವಗ್ ಗರ್ಭದ ರಾಡ್ ತರೆಕ್ ಬೊಕ್ಕ ಮೇಯ್ಕ್ ಬಲವಾಯಿನ ಪೆಟ್ಟು ಪಾಡ್ದು ಪದ್ರಡಾದಿತ್ತೆ. ಜೋರ್ದ ಪೆಟ್ಟಾದು ಜಾಗಿಡೆ ಮಹಾದೇವನ ಪ್ರಾಣ ಪೋತುಂಡು. ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಋಷಿಕೇಶ್ ಭಗವಾನ್ ಸೋನಾವಣೆ ಬೊಕ್ಕ ಹೆಚ್ಚುಗೆ ಎಸ್ಪಿ ಕುಮಾರ್ ಚಂದ್ರ ನಿರ್ದೇಶನದಂಚ ಪುತ್ತೂರು ಒತ್ತು ವಿಭಾಗದ ಡಿವೈಎಸ್ಪಿ ವೀರಯ್ಯ ಹಿರೇಮಠ್ ಮಾರ್ಗದರ್ಶನಡು ಕೇಸ್ದ ತನಿಖೆ ಕೈಕದೆತೊನ್ನ ಪೊಲೀಸ್ ಕೂಟ ಕೇರಳ ಬೊಕ್ಕ ಕರ್ನಾಟಕದ ಬೇತೆ ಬೇತೆ ಕಡೆಟ್ ನಾಡ್ದು ಆ ಕೇರಿಗ್ ಹಾವೇರಿಡುಪ್ಪುನ ನಿಘಂಟಂದು ಗೊತ್ತಾದ ಡಿಸೆಂಬರ್ 6 ಹಾವೇರಿ ಜಿಲ್ಲೆದ ಕನಕಾಪುರಟು ಆರೋಪಿ ನಿಂಗಪ್ಪ ಗೌಡನು ಬಂಧನ ಮಲ್ತದೇರೋ. ಆರೋಪಿನ ಪುತ್ತೂರು ಕೋರ್ಟುಗ ಹಾಜರು ಮಲ್ತದು ನ್ಯಾಯಾಂಗ ಬಂಧನ ಪಾಡ್ದಂಡು. ಲವ್ ಜಿಹಾದ್ ಆರೋಪ ಮಲ್ತದು ಮುಸ್ಲಿಂ ಜವಣೆ ಬೊಕ್ಕ ಹಿಂದೂ ಜವಂದಿಗ್ ಹಿಂದೂ ಕಾರ್ಯಕರ್ತರು ಪೆಟ್ಟುಪಾಡ್ನ ಸಂಗತಿ ಕದ್ರಾ ಪೊಲೀಸ್ ಸ್ಟೇಷನ್ ದ ಸುತ್ತದ ಬಂಗಾರದ ಅಂಗಡಿ ಒಂಜೆಟ್ಟು ನಡೆತದುಂಡು. ಈ ಬಗೆಟ್ ಕದ್ರಾ ಪೊಲೀಸ್ ಸ್ಟೇಷನ್ ಮೂಜಿ ದೂರು ಕೊರ್ದಿತ್ತದು ಪೊಲೀಸ್ ತನಿಖೆ ನಡೆತದುಂಡು. ಲವ್ ಜಿಹಾದ್ ಆರೋಪ ಮಲ್ತದ ಮುಸ್ಲಿಂ ಜವಣೆ ಬೊಕ್ಕ ಹಿಂದೂ ಜವಂದಿಗ್ ಹಿಂದೂ ಕಾರ್ಯಕರ್ತರು ಪೆಟ್ಟುಪಾಡ್ನ ಸಂಗತಿ ಕದ್ರಾ ಪೊಲೀಸ್ ಸ್ಟೇಷನ್ ಸುತ್ತದ ಬಂಗಾರದ ಅಂಗಡಿ ಒಂಜೆಟ್ಟು ನಡೆತದುಂಡು. ಬಂಗಾರದ ಅಂಗಡಿಯ ಮುಸ್ಲಿಂ ಜವಣೆ ಬೊಕ್ಕ ಹಿಂದೂ ಜವಂದಿ ಒಟ್ಟುಗು ಬೇಲೆ ಮಲ್ತೊಂದಿತ್ತದು. ಉಳ್ಳಾಲದ ಈ ಜವಣೆ ಶೃಂಗೇರಿ ಕೈತಲ್ದ ಕೊಪ್ಪದ ಒಟ್ಟುಗು ಬೇಲೆ ಮಲ್ಪುನ ಜವಂದಿನ ಒಟ್ಟುಗು ತಿರ್ಗುನ ಬಗಿಟ್ ಅಲ್ಲಿನ ಇಲ್ಲಲ್ದಕ್ಲೆಗು ಮಾಹಿತಿ ಕೊಡ್ದಿತ್ತಂಡು. ಅಂಗಾರೆ ಬಯ್ಯಗ್ ಪತ್ತೆಡ್ದೆಚ್ಚ ಬಜರಂಗ ದಳ ಕಾರ್ಯಕರ್ತರು ಅಂಗಡಿಗೆ ಪೊಗ್ಗುದು ಒಂದು ಲವ್ ಜಿಹಾದ್ ಪಂಡದು ದೂರು ಪಾಡ್ದು ಪೆಟ್ಟು ಪಾಡ್ದಿರು. ಈ ಪೊರ್ತುಡು ಜವಂದಿಗ್ಲ ಪೆಟ್ಟು ಬುರ್ದುಣ್ಗೆ ಕದ್ರಾ ಸ್ಟೇಷನ್ ಪೊಲೀಸರು ಜಾಗೆಗೆ ಬರ್ತದು ಇರುವಿರೆಲ್ಲ ಸ್ಟೇಷನ್ಗಳೇ ತಂದು ಪೋದು ತನಿಖೆ ನಡಪಾದಿರು. ಪೊಲೀಸ್ ಸ್ಟೇಷನ್ ಈ ಬಗೆಟ್ಟು ಮೂಜಿ ಕೇಸ್ ಪಾಡ್ದಿರಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂತಿರು. ಕೇಸಿಗೆ ಸಂಬಂಧ ಏರೆಲ್ಲ ಬಂಧನ ಮಲ್ತದ ಜಿ ಜವಣ ಜವಂದಿನ ವಿಚಾರಣೆ ಮಲ್ತದುಂಡು. ಅಂಗಡಿಗೆ ಅಕ್ರಮ ಪೊಗ್ಗುದು ಲಡಾಯಿ ಮಲ್ತಿನ ಕೂಟದ ಮಿತ್ತು ಅಂಗಡಿ ದಕ್ಕಲು ಬೊಕ್ಕ ಪೆಟ್ಟಬೂರ್ನ ಜವಣೆ ಅಂಚನೆ ಜವಂದಿನ ಅಪ್ಪೆ ಕದ್ರಾ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತೇರು. ಐತಂಚ ಕೇಸ್ ಪಾಡ್ದು ತನಿಖೆ ಮಲ್ತೊಂದುಂಡು ಶಶಿಕುಮಾರ್ ತೆರಿಪಾದಿರು. ಒಡಿಪುದ ಉದ್ಯಾವರ ಸೇಂಟ್ ಫ್ರಾನ್ಸಿಸ್ ಇಂಗ್ರೆಜಿಡು ವರ್ಷದ ಪರ್ಬ ಸಾಂತ್ ಮಾರಿಯಾ ಗೌಜಿಡು ನಡೆತಂಡು. ಇಂಗ್ರೆಜಿದ ಧರ್ಮ ಗುರುಕುಲು ವಿಶೇಷ ಪ್ರಾರ್ಥನೆ ಬಲಿ ಪೂಜೆ ನಡಪಾಯರು. ಊರ ಪರ ಊರ ಪಾಕ ಜನ ಭಕ್ತರು ಸಾಂತ್ ಮಾರಿಯಾ ವರ್ಷದ ಆಚರಣೆಡು ಪಾಲ್ದಿತ್ತೊಂಡರು. ಒಡಿಪದ ಉದ್ಯಾವರ ಸೇಂಟ್ ಫ್ರಾನ್ಸಿಸ್ ಇಂಗ್ರೆಜಿಡು ವರ್ಷದ ಪರ್ಬ ಸಾಂತ್ ಮಾರಿಯಾ ಗೌಜಿಡು ನಡೆತಂಡು. ಇಂಗ್ರೇಜಿ ಇಡಿ ಬೊಕ್ಕ ಸುತ್ತಮುತ್ತು ಕರೆಂಟ್ ಬೊಲ್ಪುಡು ಸಿಂಗಾರ ಆದಿತ್ತಂಡು. ಇಂಗ್ರೇಜಿದ ಧರ್ಮ ಗುರುಕುಲು ವಿಶೇಷ ಪ್ರಾರ್ಥನೆ ಬಲಿ ಪೂಜೆ ನಡಪಾಯರು. ಊರ ಪರ ಊರ ಪಾಕ ಜನ ಭಕ್ತರು ಸಾಂತ್ ಮಾರಿಯಾ ವರ್ಷದ ಆಚರಣೆಡು ಪಾಲ್ದಿತ್ತೊಂದು ಇಂಗ್ರೇಜಿಡು ದೇವರಿನ ಎದುರು ಕ್ಯಾಂಡ್ಲ್ ಬೊಲ್ಪು ಪೊತ್ತಾಯರು. ಸಾಂತ್ ಮಾರಿಯದ ಲೆಕ್ಕೊಡು ಭಾರಿ ಸಂತೆ ಬತದಿತ್ತದು ಜನಕುಲು ಸಂತೆ ಇಡೀ ತಿರುಗಿಯರು. ಬೆಳ್ತಂಗಡಿ ತಾಲೂಕು ಮೊಗರು ಗ್ರಾಮ ಆಲೆಕ್ಕಿದ ಶ್ರೀಮತಿ ಗಿರಿಜಾಗೌಡ ಪನ್ಪನಾರ್ ಇಂಚಿಪ್ಪ ಬಸ್ ಜತ್ತದು ನಡತೊಂದು ಪೋನಗ ಬೈಕ್ ಎಡ್ತದು ಜೋರ್ದ ಪಿಟ್ಟಾದು ಆಸ್ಪತ್ರೆ ಸೇರ್ದಿತ್ತೇರು. ಇತ್ತೆ ಹೆಚ್ಚಿಗೆ ಮರ್ದಗಾದು ಕೈಟ್ ಕಾಸ್ದಂತೆ ಬಾರಿ ಕಷ್ಟಡುಲ್ಲೇರು. ಶಾಲೆ ಕಲ್ಪನ ಇರುವೇರು ಜೋಕುಲುಪ್ಪುನ ಕಂಡನಿ ತೀರ್ನ ಪುಂಜವನ ಕಷ್ಟ ಪರಿಹಾರಗಾದು ಎಡ್ಡ ಮನಸ್ತ ದಾನಿಲು ದುಂಬು ಬರೋಡಾತನು. ಬೆಳ್ತಂಗಡಿ ತಾಲೂಕು ಮೊಗರು ಗ್ರಾಮ ಆಲೆಕ್ಕಿದ ಶ್ರೀಮತಿ ಗಿರಿಜಾಗೌಡ ಪನ್ಪುನಾರ್ ಇಂಚಿಪ್ಪ ಬಸ್ ಜತ್ತದು ನಡತೊಂದು ಪೋನಗ ಬೈಕ್ ಎಡ್ತದು ಜೋರ್ದ ಪೆಟ್ಟಾದು ಆಸ್ಪತ್ರೆ ಸೇರ್ದಿತ್ತೇರು. ಇತ್ತೆ ಹೆಚ್ಚಿಗೆ ಮರ್ದಗಾದು ಕೈಟ್ ಕಾಸದಂತೆ ಭಾರಿ ಕಷ್ಟಡುಲ್ಲೇರು. ಕೆಲವು ವರ್ಷ ದುಂಬು ಕಂಡನೇನ ಕಳೆವನ್ನ ಗಿರಿಜಾಗೌಡ್ರೆಗ್ ಒರಿ ಮಗೆ ಬೊಕ್ಕ ಒರ್ತಿ ಮಗಲುಲ್ಲಲು ಮಗೆ 11ನೇ ಕ್ಲಾಸ್ ಬೊಕ್ಕ ಮಗಲು 9ನೇ ಕ್ಲಾಸ್ ಕಲ್ತೊಂದುಲ್ಲೇರು. ಮಗಲು ಶಾಲೆಡ್ ರಜೆಕೆಂದು ಅಪ್ಪೆನ ಜೀವ ಮುಖ್ಯ ಅಂದ್ ಅಪ್ಪೆನು ತೂವನ್ನೆತ್ತ ಒಟ್ಟುಗೂ ಇಲ್ಲಲ್ದ ಕೆಲಸ ಮಲ್ತೊಂದುಲ್ಲಲು. ಎಲ್ಯ ಗುಡಿಚಿಲಡಿತ್ತೊಂದು ಪೊಸ ಇಲ್ಲ ಕಟ್ಟುನ ಕೆಲಸ ಅರ್ಧೊಡೆ ಬಾಕಿ ಆತಂಡು. ಅಪ್ಪೆನ ಆರೋಗ್ಯ ಸುಧಾರಣೆಗೆ ಬೊಕ್ಕ ಜೋಕ್ಲಿನ ಬರವುದ ಭವಿಷ್ಯಗೂ ಎಡ್ಡ ಮನಸ್ತಕ್ಲಿನ ಸಾಯ ಬೋಡಾತಂಡು.
അമ്മെരന് കളിവുന്ന ജോക്കുಲು അപ്പെന് ഒരിപ്പവിടാത്തുണ്ട്. ഈ പാപ്പದ എല്യ സംസാರದ ಬದುಕು ದಾನಿಲಿಡ್ದಾದು ದುಂಬ പോവിടാത്തുണ്ട്. എനിക്ക് ಕಳ್ಳಮಾಡೋಡು ಬಸ್ ಸ್ಟ್ಯಾಂಡ್ ಸ್ವಲ್ಪ ಗಾಡಿ ತಾಗದು ಬೆರಿಮುಳ್ಳು ಪೊಯ್ತನ ಅಂದು ಪಂಡೇರು ಡಾಕ್ಟ್ರು. ಒಂಜಿ ತಿಂಗಳು ಲಕ್ಕ್ಯಾರ ಜೆತ್ತನಲ್ತ ಲಕ್ಕ್ಯಾರನೇ ಬಲ್ಲಿ ಬಂಡೇರು. 3 ತಿಂಗಳು ರೆಸ್ಟ್ ಬೋರ್ಡು ಅಂತೀರು ಡಾಕ್ಟ್ರು. 2 ತಿಂಗಳು ಲಕ್ಕ್ಯಾರ ಬಲ್ಲಿ ಮಕ್ಕ 3 ತಿಂಗಳು ರೆಸ್ಟ್ ಬೋರ್ಡು ಗೊತ್ತಿಜ್ಜಿ ಅಂಚಿ ಪಾಯರ ದಾಲ ಗೊತ್ತಿಜ್ಜಿ ಬಂತೇರು. ಎಂಕ್ ಲಕ್ಕದ ಒಳ್ಳೆ ಪಾಯರಾಗ ಅಂಚಿ ಗೊತ್ತಿಜ್ಜಿ ಗಾಡಿದ ಬರ ಇಲ್ಲಡೆ ಬರೆಯರ ಭಾರಿ ಸಮಸ್ಯೆ ಉಂಡು. 2 ಜೋಕ್ಲು ಒಂಜಿ ಒರ್ಮನೆ 15ನೇ ಶಾಲೆ ಬಂದಿಲ್ಲೇರು. ಕಲ್ಪಾಯರವರ ಭಾರಿ ಬಂಗಾಪುಂಡು. ಕಲ್ಪಾಯಿಜಿಂದ ಉಪಾಯ ಇಜ್ಜಿ ಎಂಕ್ ಲಕ್ಕದ ಪಾಯರ ಅವಲ ಗೊತ್ತಿಜ್ಜಿ ಪೂರ ಜೋಕ್ಲೆ ಮಲ್ತ ನೋಡತಿ ಇಲ್ಲಡೆ ಹೂವು ಒಂಜಿ ಸುತ್ತುಕೊಂಡ್ರಲ್ಲ ಗಾಡಿದ ಮಲ್ಲ ಸಮಸ್ಯೆ. ನನದ ಖರ್ಚಿದ ದಾಲ ಮನ್ಪೆರ ಇತ್ರ ಆಸ್ಪತ್ರೆದ ಅಂಚಿ ಇಂಚಿದ ಪಾರ್ದು ಖರ್ಚಿ ಪೂರ ಮಂತೇರು. ನಾನಾ ಖರ್ಚು ಮನ್ಪೆರಾಗ ದಾಲ ಇಜ್ಜಿ ಬಂಜಿಗೆ ತಿನ್ಯಾರನೆ ಭಾರಿ ಕಷ್ಟೋಡುಲ್ಲ. ಜೋಕ್ಲೆಗ್ ಕಲ್ಪಾಯರಗ್ಲ ಬಂಜಿಗೆ ತಿನ್ಯಾರಗ್ಲ ಜೊತ್ತೊಂದು ಇಪ್ಪಣೆಂಕ್ ಬಂಜಿಗೆ ತಿನ್ಯಾರ ದಾಲ ಕಷ್ಟೋಡೆ ಭಾರಿ ಕಷ್ಟೋಡೆ ಉಳ್ಳೆ. ಇಂಚ ಒಂಜ ಆತು ಎಂಕ್ ಇಚ್ಚಿನ ಬೆಂದುದೇನು ಭಾರಿ ನಾಂತು ಬಂಜಿ ತಿಂಜ ಒಂದಿತ್ತೆ ಏನು ಒರ್ತಿ ಬೆಂದುದು ಜೋಕ್ಲಿನ ಕಲ್ಪ ಒಂದು ಬಂಜಿ ಗಿಂಜ ಒಂದು ಪೂರ ಇತ್ತೆ ಎಂಕ್ 3-4 ಆತು ಹೋಗುಲ ಇಜ್ಜ ಅಂತ ಅಂಡು. ಗಿರಿಜಾ ಪನ್ಮಂಬೇರು ಕಾರಣ ಒಂಜಾರು ತಿಂಗಳು ದುಂಬು ಒಂಜಿ ಬಸ್ ಹಿಡಿದು ಜತ್ತದು ರೋಡ್ ಕ್ರಾಸ್ ಮಾಡ್ಕೊಂಡಾಗ ಬೇತ ಒಂಜಿ ಗಾಡಿ ತಾಗದು ಆರೆಗ್ ಮಸ್ತ್ ಒಂಜಿ ಬೆರಿ ಮುಳ್ಳುಗು ಪೆಟ್ಟಾದು ಇತ್ತ ಜೆತ್ತನ ಅವಲೇರು ಭಾರಿ ಕಷ್ಟ ಹೊಡಿತನ ಮುಲ್ಪ ದಾಲ ಇಜ್ಜಿ ಒತ್ತಿ ಬೆಂದು ದಾವಡಿತನ 2 ಜೋಕುಲು ಉಳ್ಳೇರು. ಈ PUCಗೆ ಒತ್ತಿ 1ನೇ ಕ್ಲಾಸ್ ಶಾಲೆ ಒಂದುಲ್ಲೇರು. ಇತನೆಟ ಮರ್ದದ ಖರ್ಚು ಪೂರ ಅಂಚಿಡ್ದು ಕೊಡ್ದು ದಾದನ ಇತನೆಟ ಖರ್ಚಿ ಅಂಚಿಡ್ದು ದಾದನ ಕೂಡ ಈತನ ಮತ್ತೆ ಕಾಸು ಇತನೆಟ ಅವು ಆಂಡು ಅನ್ನಲ್ಲ ಇತನೆಟ ಒಂಜಿ ಪಂಚಾಯತ್ ದಾಖಲು ಬೊಕ್ಕ ಊರದಾಗ ಅಂಚಿಡ್ದು ಮತ್ತೆ ಕೊರ್ದು ಇಲ್ಲ ಅಲ್ಲಿ ಇರ್ಲಜ್ಜಿ ಬೇರೆ ಹಸ್ಬೆಂಡ್ಲ ಒಂಜಿ 7 ವರ್ಷ ದುಂಬ ಒಂಜಿ ಆಕಸ್ಮಿಕ ಅದು ಮರ ಬೂಡ್ದು ತೀರ್ದು ಹೋತು ಐದು ಬೊಕ್ಕ ಬೇರೆ ಒರ್ತಿ ಜೋಕ್ಲೇನು ಎಲ್ಲಿಯೋ ಜೋಕ್ಲೆ ನಪಗ ತೂವೊಂದಿತ್ತೇರಿ ತೀಸು ಮಳೆ ನಮ್ಮ ಬೇರೆಗೆ ಮಲ್ಲ ಕಷ್ಟವಾಗ್ತದೆ ದಾಲ ಇಜ್ಜಂದೆ ಆತಂದು ನಾನಲ್ಲ ಮಸ್ತ್ ದಾನಿಲ್ನ ಸಹಕಾರ ಬೋಡು ಏನಂದ್ರು దానిలు ఎడ్డ మనసుడు దుంబు బరుడాతుండు. సాయవద కావనకులు గిరిజా పన్పున పుంజోన బ్యాంక్ అకౌంటుగు కాసుపాడులి. గిరిజా కెనరా బ్యాంక్ 13 ಅಕೌಂಟ್ ನಂಬರ 1991000437 IFSC ಕೋಡ್ CNRB 00015 ಮೊಬೈಲ್ ನಂಬರ 9740529940 ಆದುಂಡು. ಬೆಳ್ತಂಗಡಿ ತಾಲೂಕು ಕೊಯ್ಯೂರು ಗ್ರಾಮದ ಅರಂತೊಟ್ಟು ಪನ್ಪುನವಲು ಅಪರೂಪದ ಉಚ್ಚು ಒಂಜಿ ತೋಜಿದಿತ್ತದು ಅವೆನು ಉಚ್ಚು ಪತ್ತುನಾರು ಸ್ನೇಕ್ ಅಶೋಕ್ ಪತ್ತದು ಕಾಡಗ ಬಿಡುತ್ತೇರು. ಮಾತಾಜಿಯವಲೆ ನಂಚ ಉಚ್ಚುಲೆಗ್ಲ ಬದುಕುನ ಹಕ್ಕು ಇತ್ತದು ಒವ್ವೇ ನಮೂನಿದ ಉಚ್ಚು ತೋಜಿಂಡಲ ಅವೆನು ಬಚಾವ್ ಮಲ್ಪುನವು ಭಾರಿ ಅಗತ್ಯ ಅಂದು ಸ್ನೇಕ್ ಅಶೋಕ್ ಪಂತೆರು. ಬೆಳ್ತಂಗಡಿ ತಾಲೂಕು ಕೊಯ್ಯೂರು ಗ್ರಾಮದ ಅರಂತೊಟ್ಟು ಪನ್ಪುನವಲು ಅಪರೂಪದ ಉಚ್ಚು ಒಂಜಿ ತೋಜಿದಿತ್ತದು ಅವೆನು ಉಚ್ಚು ಪತ್ತುನಾರು ಸ್ನೇಕ್ ಅಶೋಕ್ ಪತ್ತದು ಕಾಡಗ ಬಿಡ್ತೇರು. ಅರಂತೊಟ್ಟುದ ದೀಪಕ್ ಪನ್ಪುನರ್ನ ಇಲ್ಲಡು 5 ಅಡಿ ಉದ್ದದ ಈ ಉಚ್ಚು ಕೋರಿದ ಕಿನ್ನಿನ ನಿಂಗೊಂದುಪ್ಪುನ ಪುರ್ತುಗು ಅವೆನು ತುಯಿನ ಇಲ್ಲಲ್ದಕ್ಲು ಸ್ನೇಕ್ ಅಶೋಕ್ ಲಾಯ್ಲಾದರೆಗ್ ಮಾಹಿತಿ ಕೊಡ್ತೇರು. ಸ್ನೇಕ್ ಅಶೋಕ್ ಅಪ್ಪಗನೆ ಬತ್ತದು ಉಚ್ಚುನು ಪತ್ತದೇರು. ಫಾರೆಸ್ಟನ್ಸ್ ಬೆಕ್ಕು ಹಾವು ಸಾರಿಬಾಳ ಇಂಚ ಬೇತೆ ಬೇತೆ ಭಾಷೆಲಿಡು ಉದರುಪ್ಪುನ ಈ ಉಚ್ಚು ಗುಜರಾತ್ ಕೇರಳ ಬೊಕ್ಕ ಕರ್ನಾಟಕದ ಪಡ್ಡೆಗಟ್ಟದ ಕಾಡಲಿಡು ತೋಜಿದು ಬರ್ಪುಂಡು. ಬೊನ್ನೆವರ್ಣ ಬೊಕ್ಕ ಕಪ್ಪು ಬೊಟ್ಟ ತೆಲ್ಪು ಕೆಂಪು ಕರ್ದು ವರ್ಣ ಇಂಚ ಒಂದೆಟ್ಟು 2 ನಮೂನೆ ಉಪ್ಪುಂಡು. ತಾನು 11 ವರ್ಷದಿಂಚ ಉಚ್ಚು ಪತ್ತೊಂದುಲ್ಲೆ ಒಂದು ಇಸ ಇಜ್ಜಂದಿನ ಉಚ್ಚು ಆದಿತ್ತದು ಇಸತ ಉಚ್ಚುಂದು ಎನ್ನಿದು ಜನಕುಲು ಕೆರ್ಪೇರು. ಮಾತ ಜೂವಲೆ ನಂಚ ಉಚ್ಚುಲೆಗ್ಲ ಬದುಕುನ ಹಾಕಿತ್ತದು ಒವ್ವೇ ನಮೂನೆದ ಉಚ್ಚು ತೋಜಿಂಡಲ ಅವೆನು ಬಚಾವ್ ಮಲ್ಪುನವು ಭಾರಿ ಅಗತ್ಯ ಅಂದು ಸ್ನೇಕ್ ಅಶೋಕ್ ಪಂತೆರು. ಇದು ಫಾರೆಸ್ಟ್ ಅಂಡ್ ಕ್ಯಾಟ್ ಸ್ನೇಕ್ ಸಾರಿಬಾಳ ಅಂತ ಹೇಳ್ತೇವೆ.
ಇದು ನಮ್ಮ ಗುಜರಾತ್, ಕೇರಳ ಮತ್ತು ದಕ್ಷಿಣ ಕನ್ನಡದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕಾಡು ಪ್ರದೇಶದಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ. ಇದು ನನಗೆ ಒಂದು 11 ವರ್ಷದ ಈ ಉರಗ ಸಂರಕ್ಷಣೆಯಲ್ಲಿ 3ನೇ ಬಾರಿ ಈ ಹಾವು ನಮಗೆ ಸಿಕ್ಕಿರುತ್ತದೆ. ಈ ಹಾವು ಬೂದು ಬಣ್ಣ, ಮೈ ಮೇಲೆ ಕಪ್ಪು ಮತ್ತು ಬಿಳಿ ಪಟ್ಟೆ ಹೊಂದಿರ್ತದೆ. ಇದು ಮೊದಲ ಬಾರಿಗೆ ನಮಗೆ ಸಿಕ್ಕಿದ್ದು. ಇದರ ಜೊತೆಗೆ ಇನ್ನೊಂದು ಫಾರೆಸ್ಟ್ ಕ್ಯಾಟ್ ಸ್ನೇಕ್, ಸಾರಿಬಾಳ್ ಅಂತ ಹೇಳ್ತೇವೆ, ಅದು ತಿಳಿ ಕೆಂಪು ಮತ್ತು ಕಂದು ಬಣ್ಣ ಮಿಶ್ರಿತ ಹಾವು. ಅದು 2 ಸಲ ನನಗೆ ಇದು ಮಾತ್ರ ನನಗೆ ಮೊದಲ ಬಾರಿಗೆ ಈ ಸಲ ಸಿಕ್ಕಿದೆ. ಇದು ಕೊಯ್ಯೂರು ಗ್ರಾಮದಲ್ಲಿ ಒಂದು ಮನೆಯಲ್ಲಿ ಕೋಳಿ ಮರಿಯನ್ನು ಹಿಡಿತಿತ್ತು. ನಿನ್ನೆ ರಾತ್ರಿ ಈ ಹಾವನ್ನು ಹಿಡಿದು ಇವತ್ತು ನಾವು ಕಾಡಿಗೆ ನಾವು ಬಿಡಲಿಕ್ಕೆ ಇದು ಮಾಡ್ತೇವೆ. ಯಾಕಂದರೆ ಇದು ಭಾರಿ ಅಪರೂಪದ ಹಾವು. ಈ ಹಾವು ಕಾಣಲಿಕ್ಕೆ ಸಿಗೋದು ಕಡಿಮೆ. ರಾತ್ರಿ ಸಂಚಾರಿ ಜಾಸ್ತಿಯಾಗಿರ್ತದೆ. ಈ ಕೋಳಿ ಮೊಟ್ಟೆ, ಕೋಳಿ ಮರಿಗೆಲ್ಲ ಈ ಹಾವು ಬರ್ತದೆ. ಇದು ವಿಷರಹಿತ ಹಾವಾಗಿರ್ತದೆ. ಇದನ್ನು ಜಾಸ್ತಿಯಾಗಿ ಜನರು ಕಟ್ಟಬುಳಕರಿ, ಕಟ್ಟು ಹಾವು ಅಂತ ಹೇಳಿ ಜನರು ಕೊಳ್ತಾರೆ. ಇದು ಯಾವುದೇ ವಿಷರಹಿತ ಹಾವು, ಇದು ವಿಷಯುಕ್ತ ಹಾವುಗಳಲ್ಲ. ಕೃಷಿ ಇಲಾಖೆ ಬಂಟ್ವಾಳ ಆತ್ಮ ಯೋಜನೆ ಕಿಸಾನ್ ಗೋಷ್ಠಿ ಯೋಜನೆ ನಡಿಟ್ ಕರುಣೇಂದ್ರ ಪೂಜಾರಿ ಕುಮ್ರಬೈಲ್ ದುಂಬಾಳ್ತಿಡ್ ಯಂತ್ರ ನಟ್ಟಿಗೂ ಚಾಲನೆ, ಬಜ್ಜೆ ಬುಳಿಕ್ ಪುರಿ ಸೀಕ್ ಬೊಕ್ಕ ಮಂಜಲ್ ಸೀಕದ ಮಾಹಿತಿ ಶಿಬಿರ ಬಿಸಿ ರೋಡ್ದ ಮಯ್ಯರ ಬೈಲು ಬಾರೆ ಬಿತ್ಲು ಪನ್ಪುನೌಲು ನಡೆತಂಡು. ಕೃಷಿ ಇಲಾಖೆ ಬಂಟ್ವಾಳ ಆತ್ಮ ಯೋಜನೆ ಕಿಸಾನ್ ಗೋಷ್ಠಿ ಯೋಜನೆ ದಡಿಟ್ಟು ಕರುಣೇಂದ್ರ ಪೂಜಾರಿ ಕುಮ್ರಬೈಲ್ ದುಂಬಾಳ್ತಿಡ್ ಯಂತ್ರ ನಟ್ಟಿಗೂ ಚಾಲನೆ, ಬಜ್ಜೆ ಬುಲಿಕ್ ಪುರಿ ಸೀಕ್ ಬೊಕ್ಕ ಮಂಜಲ್ ಸೀಕದ ಮಾಹಿತಿ ಶಿಬಿರ ಬಿಸಿ ರೋಡ್ದ ಮಯ್ಯರ ಬೈಲು ಬಾರೆ ಬಿತ್ಲು ಪನ್ಪುನೌಲು ನಡೆತಂಡು. ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಕಾರ್ಯಕ್ರಮ ಉದಿಪನ ಮಲ್ತಿರು. ಶಾಸಕರು ಪಾತಿರ್ದು ದೇಶದ 170 ಜನ ಬೆನ್ನಿ ಸಾಗೋಳಿನೇ ನಂಬೊಂದುಲ್ಲೇರು. ಐಟ್ ಜಿಡಿಪಿಗೂ 114 ತಿಕ್ಕೊಂಡು ಅವೇನು 2 ಪಾಲಿಗೆ ಹೆಚ್ಚ ಮಲ್ಪರೆ ಪ್ರಧಾನಿ ಪಾಕ ಯೋಜನೆಲಿನು ತಯಾರು ಮಲ್ತೊಂದುಲ್ಲಿರಂದು ಪಂಡೇರು. ಕಾರ್ಯಕ್ರಮ ಟು ವಿಟ್ಲ ಸಿಪಿಸಿಆರ್ಐದ ತಾಂತ್ರಿಕ ಅಧಿಕಾರಿ ಪುರಂದರ, ದುಂಬುದ ಸಹಾಯಕ ಕೃಷಿ ಅಧಿಕಾರಿ ಕುರಗಪ್ಪ, ಪುರಸಭಾ ಸದಸ್ಯರು ಹರಿಪ್ರಸಾದ್, ಬಂಟ್ವಾಳ ಸಹಾಯಕ ಕೃಷಿ ಅಧಿಕಾರಿ ವೀಣಾ ಕೆಆರ್, ಹಿರಿಯ ತೋಟಗಾರಿಕಾ ಸಹಾಯಕ ನಿರ್ದೇಶಕರು ಜೋ ಪ್ರದೀಪ್ ಡಿಸೋಜ, ಪಾಕಜನ ಅಧಿಕಾರಿಲು ಬೆನ್ನಿ ಸಾಕುಳಿದಕ್ಕಲು ಮಾಹಿತಿ ಶಿಬಿರಡು ಪಾಲ್ದಿತ್ತೊಂಡೆರು. ಯಾಕಂದ್ರೆ ಕೃಷಿ ಎಲ್ರಿಗೂ ಅಗತ್ಯ. ಕೃಷಿಯನ್ನು ಯಾವತ್ತು ನಾವು ಬಿಟ್ಟೇವೋ ನಾವು ಅವತ್ತು ಊಟ ಮಾಡಿ. ಒಟ್ಟಾರೆ ದೇಶದ GDPಯಲ್ಲಿ ಬರೀ 14% ಬಂದು GDP 100% ಪ್ರಾಫಿಟ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಯಾವ ಇದರಲ್ಲಿ ಸಿಕ್ಕುದಿಲ್ಲ. 100 ನೀವು ಡೈಮಂಡ್ ಮರ್ಚೆಂಟ್ಗೂ 100% ಪ್ರಾಫಿಟ್ ಇಲ್ಲ. ಈಗ ಇನ್ನೂ ಯಶಸ್ವಿಯಾಗಿ ಆಗಲಿ ಇಂಥ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಂತವರೆಲ್ಲ ಉತ್ಸಾಹಿ ತರುಣರೆಲ್ಲ ಇದರಲ್ಲಿ ಜೋಡಿಸಿ. ಕುಡ್ಲ ಶಕ್ತಿನಗರದ ಶಕ್ತಿ ಬರವು ಸಂಸ್ಥೆದ ಜೋಕ್ಲೆಗ್ ಲೆಕ್ಕಪಾಟನು ಸುಲಭವಾದ ಅಭ್ಯಾಸ ಮಲ್ಪನ ಬಗೆಟ್ ಕಾರ್ಯಾಗಾರ ದೀದಿತ್ತೆರು. ಗಣಿತ ಮಾಂತ್ರಿಕ ಪಕ್ಕ ಮಾನವ ಗಣಕಯಂತ್ರ ಅಂದು ಪುದರ್ ಪೋಯಿನ ಬಸವರಾಜ್ ಉಮ್ರಾಣಿ ಕಾರ್ಯಾಗಾರ ಉದಿಪನ ಮಲ್ತೆರು. ಕುಡ್ಲ ಶಕ್ತಿನಗರದ ಶಕ್ತಿ ಬರವು ಸಂಸ್ಥೆದ ಜೋಕ್ಲೆಗ್ ಲೆಕ್ಕಪಾಟನು ಸುಲಭವಾದ ಅಭ್ಯಾಸ ಮಲ್ಪನ ಬಗೆಟ್ ಕಾರ್ಯಾಗಾರ ದೀದಿತ್ತೆರು. ಗಣಿತ ಮಾಂತ್ರಿಕ ಬೊಕ್ಕ ಮಾನವ ಗಣಕ ಯಂತ್ರ ಅಂದು ಪುದರ್ ಪೋಯಿನ ಬಸವರಾಜ್ ಉಮ್ರಾಣಿ ಕಾರ್ಯಾಗಾರ ಉದಿಪನ ಮಲ್ತೆರು. ಬಸವರಾಜ್ ಉಮ್ರಾಣಿ ಪಾತಿರ್ದು ನಿಕ್ಲು ಮಾತ ಅದೃಷ್ಟದಕ್ಲು, ನಿಕ್ಲಿಗೆ ಮಾತ ದೇವರ ಕಣ್ಣು ಕೊಡ್ತೆರು. ಅವಿನು ಎಡ್ಡಿಂತಿನ ತುಯ್ಯರೆ ಓದರೆಗಾದು ಗಳಸು ನೋಡು. ಎಂಕ್ ಕಣ್ಣು ಕುರುಡು ಕುರುಂಡಲ ಹೆಚ್ಚಿಗೆ ನೆಂಪು ಶಕ್ತಿನ ಕುರ್ದು ನಿಕ್ಲಿನಂಚಿನ ಸಾರಗಟ್ಲೆ ಜೋಕ್ಲೆಗ್ ಒಮೇದು ಕೊರ್ಪುನ ಸಂಗತಿ ತೆರಿಪವನ ಶಕ್ತಿನ ಕೊರ್ತೆರಂದು ಪಂಡಿರು. ಸುಲಭವಾದ ಲೆಕ್ಕಪಾಠ ಅಭ್ಯಾಸ ಮಲ್ಪುನ ನಮೂನೆನ ಉಮ್ರಾಣಿ ಜೋಕ್ಲೆಗ್ ಪಂಡದು ಕೊರಿಯರು. ಬಸವರಾಜ್ ಉಮ್ರಾಣಿಯರ್ನ ಸಾಧನೆಗಾದ ಅರೆಗು ತಮ್ಮನದ ಮರ್ಯಾದೆ ಮಲ್ತೆರು. ಶಕ್ತಿ ಬರವು ಸಂಸ್ಥೆದ ಪ್ರಧಾನ ಸಲಹೆಗಾರರು ರಮೇಶ್ ಕೆ, ಶಕ್ತಿ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಾಲರು ಪೃಥ್ವಿರಾಜ್, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆದ ಪ್ರಿನ್ಸಿಪಾಲರು ವಿದ್ಯಾ ಜಿ ಕಾಮತ್ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡೆರು. ಕನ್ನಡ ಮಾಸ್ಟರ್ ಶರಣಪ್ಪ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ ಅನ್ನೋ ಹಾಗೆ ನಿಮ್ಮೆಲ್ಲರ ಜೀವನಕ್ಕೆ ಮತ್ತಷ್ಟು ಬೆಳಕು ಬರಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮ ಇದಾಗಿದೆ. ಬಂಧುಗಳೇ, ನಿಮಗೆಲ್ಲ ಮ್ಯಾಥಮೆಟಿಕ್ಸ್ ಅಂದ್ರೆ ಈಸಿನಾ ಡಿಫಿಕಲ್ಟಾ? ವೆರಿ ನೈಸ್. ನೋಡಿ, ಟಿಲ್ ಟುಡೇ ನಾನು ಜಗತ್ತಿನಲ್ಲಿ ಸುಮಾರು 5,000ಕ್ಕಿಂತಲೂ ಹೆಚ್ಚು ಸ್ಕೂಲು ಕಾಲೇಜುಗಳಿಗೆ ಭೇಟಿ ಕೊಟ್ಟಾಗ ಎಲ್ಲರೂ ನಮಗೆ ಮ್ಯಾಥಮೆಟಿಕ್ಸ್ ಬಹಳ ಕಷ್ಟ ಅಂತ ಹೇಳಿದ್ದಾರೆ. ಬಟ್ ಇಲ್ಲ ಅಂತ ಹೇಳಿದಂತ ಜಗತ್ತಿನಲ್ಲಿ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ಮಂಗಳೂರಿನ ಶಕ್ತಿ ಮೇಲೆ 9 ಡಿಜಿಟ್, ಕೆಳಗಡೆ 9 ಡಿಜಿಟ್ ಬಂದು ಆನ್ಸರ್ ಮಾಡ್ತೀರಾ ಸರ್?
ಪೃಥ್ವಿರಾಜ್ ಸರ್ ಮೊಬೈಲ್ ಅಟೆಂಡ್ ಮಾಡಿ, ತೊಂದರೆ ಇಲ್ಲ. ಓಕೆ, ನಿರ್ಮಲ ಬನ್ನಿ, ನಮಸ್ಕಾರ. ಮಾತಾಡ್ಬಾರ್ದು. ನಿಮಗೆಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಈಗ ರಮೇಶ್ ಸರ್ ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತಾರೆ. ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ರಿ ರಮೇಶ್. 6/4/1985. Sir, you born on Saturday half day, is it? Yes, sir. Thank you. ನನಗೆ ಫಸ್ಟ್ ಲೈನ್ ಇಂದ 2 ಡಿಜಿಟ್ಸ್ ಹೇಳಿ ಸರ್. Okay. 52 Yes. 34 Yes. 56 985. Yes. How much can I subtract from this number? Yes. 13 13 na? 13 Okay. 56 75. ನಾನು ಓಕೆ ಅಂದಿರಲ್ಲ, ಯಾಕೆ ನಾನು ನಿಮ್ಮತ್ರ ಕಂಪ್ಯೂಟರ್ ಮೆಂಟ್ ಅಲ್ಲ ನಂದು. 75 13 56 75 931. Okay. Shall I tell this answer? 3877811054. 2004 ಅಕ್ಟೋಬರ್ 15ಕ್ಕೆ ಬೆಳಗಾವಿಯಲ್ಲಿ ಅಬ್ದುಲ್ ಕಲಾಂ ಮತ್ತೆ 2 years ಬ್ಯಾಕ್ ಮೋದಿಯವರನ್ನು ಭೇಟಿಯಾಗುವಂತ ಅವಕಾಶ ಅದಕ್ಕೆ ಬಂತು. ಅವ್ರ ಹತ್ರ ಹೋದಾಗ ತಮ್ಮ ಡೇಟ್ ಆಫ್ ಬರ್ತ್ ಕೇಳಿದ್ರು. ಸರಿಯಾದ ಡೇ ಹೇಳಿದಾಗ ಆಶ್ಚರ್ಯಚಕಿತರಾಗಿ ನಿಮ್ಮ ತರನೇ ಹೌ ಇಟ್ ಈಸ್ ಪಾಸಿಬಲ್ ಅಂತ ಕ್ವಶನ್ ಕೇಳ್ತಾರೆ. ಐ ಟೋಲ್ಡ್ ದೇಮ್ ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಈಸ್ see the word of impossible we got I am possible. yes or no? ಸಾಧನೆಗೆ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ ಇದೆ. ಒಂದು ಮಾತಿದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಮಾತಿನಂತೆ ವಿದ್ಯೆ ಎಂಬುದು ಸಾಧಕನ ಸೊತ್ತೆ ಹೊರತು ನೀವು ಸಾಧಕರ ಸೋಮಾರಿಗಳ. ಬರೇ ಸಾಧಕರಲ್ಲ, ಅದ್ಭುತ ಸಾಧಕರು. ಸಾಧಿಸುವಂತ ಹಠ, ಛಲ ಮತ್ತು ಆತ್ಮವಿಶ್ವಾಸ ಇದ್ರೆ ನಾವು ಏನು ಬೇಕಾದ್ರೆ ಸಾಧಿಸಬಹುದು ಬಂಧುಗಳೇ. ಪುದರ್ಪೋಯಿ ತಿರುಗಾಟದ ಬೊಕ್ಕ ಧಾರ್ಮಿಕ ಕೇಂದ್ರ ಆದುಪ್ಪುನ ಕುಕ್ಕೆ ಸುಬ್ರಹ್ಮಣ್ಯಡು ಸಜ್ಜಿದ ಆಸ್ಪತ್ರೆ ಇಜ್ಜಾಂದಿ ನಡೆದವ್ರ ಆಸ್ಪತ್ರೆ ಕಟ್ಟೊಡೊಂದು ಜನಕುಲು ಬೇಡಿಕೆ ದುಂಬುದಿತ್ತೆರು. ತುರ್ತು ಮರ್ದದ ಪೊರ್ತುಡು ದೂರದ ಪುತ್ತೂರು ಅತ್ತಂಡ ಕುಡ್ಲದ ಆಸ್ಪತ್ರೆಲೇನೆ ನಂಬುಡಾತಂಡ. ಪುದರ್ಪೋಯಿ ತಿರುಗಾಟದ ಬೊಕ್ಕ ಧಾರ್ಮಿಕ ಕೇಂದ್ರ ಆದುಪ್ಪುನ ಕುಕ್ಕೆ ಸುಬ್ರಹ್ಮಣ್ಯಡು ಸಜ್ಜಿದ ಆಸ್ಪತ್ರೆ ಇಜ್ಜಂದಿ ನೀಡಿದವ್ರ ಆಸ್ಪತ್ರೆ ಕಟ್ಟೊಡೊಂದು ಜನಕುಲು ಬೇಡಿಕೆ ದುಂಬುದಿತ್ತೆರು. ಕರಿನ ಪಾಕ ವರ್ಷಲಿಡ್ದು ಸಾರಗಟ್ಲೆ ಜನ ತಿರ್ಗಾಟకు ಬರ್ಪೆರು. ಅಂಡ ಕೆಲವು ಸತಿ ಅವಗಡ ಆಯ್ನ ಪೊರ್ತುಡು ಮುಲ್ಪ ಸರಿಯಾಯ್ನ ಆಸ್ಪತ್ರೆ ವ್ಯವಸ್ಥೆ ಇಜ್ಜಿ ಅಂಚಾದ ಆಸ್ಪತ್ರೆ ಆವಡೊಂದು ಬೇಡಿಕೆ ಹೆಚ್ಚಾತಂಡು. ಮುಲ್ಪ 4 ತಿಂಗುಲ್ದ ಉಲಯಿ ತುರ್ತು ಮರ್ದ ತಿಕ್ಕಂದೆ 4 ಜನ ಜೀವ ಕಳೆ ಹೊಂದಿರು. ಹೃದಯ ಸಂಬಂಧ ಸುದಿಟ್ ಮುರುಕುದು ಸರಿಯಾಯ್ನ ಮರ್ದ ತಿಕ್ಕಂದೆ ಜೀವ ಪೋತುಂಡು. ತುರ್ತು ಮರ್ದದ ಒವ್ವೇ ಸೌಕರ್ಯ ಇಜ್ಜಂದಿನ ಸುಬ್ರಹ್ಮಣ್ಯ ಸಮುದಾಯ ಆಸ್ಪತ್ರೆ ಹಿಡಿದು ಜನಕ್ಲೆಗ್ ಪ್ರಯೋಜನ ಇಜ್ಜಂದೆ ಬಲಿ ಬರ್ಪುನಂಚ ಆತಂಡು. ತುರ್ತು ಮರ್ದಗ್ 100 ಕಿಲೋಮೀಟರ್ ದೂರದ ಕುಡ್ಲಗ್ ಪೋವಡಾಪುಂಡು. ಇಜ್ಜಿಂಡ ಅಷ್ಪ ಕಿಲೋಮೀಟರ್ ದೂರದ ಪುತ್ತೂರುನು ನಂಬೊಡಾಪುಣೊಂದು ಊರ್ದಕ್ಲು ಪನ್ನೊಂದುಲ್ಲೇರು. ಇಲ್ಲಿಯ ಬಗ್ಗೆ ನಾವು ನಿತ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರುವಾಗ ಡಾಕ್ಟರ್ ಹೇಳಿದರು, ಯಾಕಂದರೆ ಇಲ್ಲಿ ನೀವು ಕರ್ಕೊಂಡ್ಬಂದರೆ ಅದು ಇಲ್ಲಿ ಅಂಥ ವ್ಯವಸ್ಥೆ ಇಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಮಿನಿಸ್ಟ್ರುಗಳೊಟ್ಟಿಗೆ ಆಗಿರ್ಬೋದು ಎಲ್ಲರೊಟ್ಟಿಗೆ ಕೇಳೋದು, ಎಷ್ಟೋ ಲಕ್ಷಗಟ್ಟಲೆ ಟೂರಿಸ್ಟ್ಗಳು ಇಲ್ಲಿ ಬರ್ತಾರೆ, ಅವರಿಗೊಂದು ಇಲ್ಲಿ ನಾವು ಇಮಿಡಿಯೇಟಾಗಿ 24 ಗಂಟೆ ಇರುವ ಒಂದು ಹಾಸ್ಪಿಟ್ಲ್ ಆಗಬೇಕು. ಯಾಕಂದರೆ ನೋಡಿ ಈ ಥರ ಆದರೆ ಎಂತ ಅರ್ಧ ಗಂಟೆ ಹೊಡೆದಾಡ್ತಾ ಇದ್ದಾರೆ, ಅಲ್ಲಿ ಯಾವುದು ಇಮಿಡಿಯೇಟ್ ಕರ್ಕೊಂಡು ಹೋಗೋದು ಇಲ್ಲಿ ಹಾಸ್ಪಿಟ್ಲ್ ಇಲ್ಲ. ಪಾಪ ಅವರ ಕಷ್ಟ ನೋಡುವಾಗ ನಮಗೆ ತುಂಬ ಬೇಸರ ಆಗ್ತದೆ. ನಾನೇನು ಕೇಳ್ಕೊಳ್ಳೋದು ಅಂತೇಳಿ ಹೇಳಿದರೆ, ಇಲ್ಲಿ ಟೂರಿಸ್ಟು ಅವರಿಗೆ ಏನೋ ಹುಷಾರಿಲ್ಲದೆ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಇಲ್ಲಿ ಅಪಾಯದಿಂದ ಪಾರಾಗ್ತಾ ಇದ್ದಾರೆ. ಆದರೆ ಅವರಿಗೆ ಹುಷಾರಿಲ್ಲದೆ ಇಲ್ಲಿ ಹಾಸ್ಪಿಟ್ಲು ಇಲ್ಲಿ ಇಲ್ಲವೇ ಇಲ್ಲ. ಸುಬ್ರಹ್ಮಣ್ಯದಲ್ಲಿ ಸುಮಾರು ಹೋಗಬೇಕಂದ್ರೆ ನಮಗೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕೆಲಸ ಆಗ್ತಾ ಉಂಟು, ಅಂದರೆ ಅದು ಕೆಲಸ ಇನ್ನೂ ಆಗಲಿಲ್ಲ. ಅದು ಆಗ್ತವೇ ಇರಲಿ. ಈಗ ಇಲ್ಲಿ ನಮಗೆ ಸುಬ್ರಹ್ಮಣ್ಯದಲ್ಲಿ ಏನಂದರೆ 24 ಗಂಟೆ ಒಂದು ಹಾಸ್ಪಿಟ್ಲ್ ಇರುವ ಒಂದು ಹಾಸ್ಪಿಟ್ಲ್ ನಮಗೆ ಬೇಕೇ ಬೇಕು. ಡಾಕ್ಟರ್ಗಳು ಬೇಕು, ಒಳ್ಳೆ ಡಾಕ್ಟರ್ಗಳು ಬೇಕು ತುರ್ತಾಗಿ. ಅಂದರೆ ಈಗ ಇಲ್ಲಿ ಏನು ಹುಷಾರಿಲ್ಲ ಈಗ ಅಂತೇಳಿ ಹೇಳಿದ್ರು ಭಾರಿ ದೂರ ಕಡಬಕ್ಕೆ ಪುತ್ತೂರು ಹೀಗೆ ಕರ್ಕೊಂಡು ಹೋಗ್ಬೇಕು. ಈಗ ಅವರನ್ನು ಅಷ್ಟು ಇದರಲ್ಲಿ ಪಾರು ಮಾಡಲಿಕ್ಕೆ ನಮ್ಮಿಂದ ಇಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಒಂದು ಹಾಸ್ಪಿಟ್ಲ್ ಆಗಲೇಬೇಕು ನಮಗೆ. ಮೊನ್ನೆ ಈಗ ನಾಯಿ ಕಚ್ಚಿದ ಒಂದು ಇದರಲ್ಲಿ ದೇವಸ್ಥಾನದಲ್ಲಿ ಅದರಲ್ಲೂ ಕೂಡ ಹಾಗೆ ಕಡಬ ಇಲ್ಲೆಲ್ಲೂ ಇದಾಗದೆ ಕಡಬಕ್ಕೆ ತಗೊಂಡು ಹೋದ್ರು. ಅವರು ಪಾಪ ಎಲ್ಲೆಲ್ಲಿಂದೋ ಬರ್ತಾರೆ ದೇವರ ದರ್ಶನಕ್ಕೆ ಅಂತೇಳಿ ಬರ್ತಾರೆ. ಆದರೆ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಅವರಿಗೆ ಏನೇ ಅಪಾಯ ಬಂದರೂ ಸಹ ಇಲ್ಲಿ ವ್ಯವಸ್ಥೆ ಇಲ್ಲ. ಇದು ಡೇ ಕೇರ್ ಹಾಸ್ಪಿಟ್ಲು. ಇಲ್ಲಿ ನಾವು ಸಣ್ಣದಾಗಿ ಒಂದು ಫಸ್ಟ್ ಏಡ್ ಥರ ಮಾಡ್ಬೋದು. ಆದರೆ ಎಮರ್ಜೆನ್ಸಿ ಪೇಷಂಟು ಅಲ್ಲೇ ಬಿದ್ದಾಗ ಅಲ್ಲಿಯೇ ಎಮರ್ಜೆನ್ಸಿ ತುರ್ತು ಚಿಕಿತ್ಸೆ ಸಿಗುವಂಥ ವ್ಯವಸ್ಥೆ ಸುಬ್ರಹ್ಮಣ್ಯದಲ್ಲಿ ಮಾಡಿದ್ರೆ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ. ಸಾವಿರಾರು ಜನ ಟೂರಿಸ್ಟ್ಗಳು ಬಂದು ಆ ನದಿಯಲ್ಲಿ ಮುಳುಗುತ್ತಾರೆ ಹೇಳ್ತಾರೆ. ಅವಾಗ ಏನಾದರೂ ಕೂಡ ಅಲ್ಲಿ ಯಾರು ರಕ್ಷಿಸೋಕ್ಕೆ ಯಾರೂ ಇಲ್ಲ.
ದಯವಿಟ್ಟು ಅದೊಂದು ಫಸ್ಟ್ ಏಡ್ ಕೇರ್ ಅಂತೇಳಿ ಒಂದು ಬ್ರಾಂಚಲ್ಲಿ ಓಪನ್ ಮಾಡಿ ಜನಗಳನ್ನ ರಕ್ಷಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೀನಿ. ಒಡಿಪು ನಿಟ್ಟೂರದ ಶಾಲೆಡು 10ನೇ ಕ್ಲಾಸ್ ಕಲ್ತೊಂದು ಪುನಃ ಕರಂಬಳ್ಳಿದ ದೀಕ್ಷಿತಗ್ ಇಲ್ಲಿ ಜಂದೆ ಶೀಟ್ ಮಾಡಿದ ಒಂಜಿ ಕೋಣೆಡು 4 ಜನತ ಬದುಕು ಸಾಗವನ ಭಾರಿ ಕಷ್ಟದ ಸ್ಥಿತಿಗತಿ ಇತ್ತಂಡು. ಈ ಸಂಗತಿ ಶಾಲೆ ಪೋಷಕರನ್ನ ಸಬಿಟ್ಟು ಗೊತ್ತಾದು ಶಾಲೆದ ಪರ ಜೋಕುಲು ಇಲ್ಲು ಕಟ್ಟದ ಕೊರ್ದು ಮಾದರಿ ಕೆಲಸ ಮಲ್ತದಿರು. ಇತ್ತೆ ಆ ಬಗೆಟ್ಟು ಒಂಜಿ ವರದಿ. ನಿಖಲು ಇತ್ತತು ಒಂದು ಪುನಃ ಆಣು ಒಡಿಪು ಕರಂಬಳ್ಳಿದ ದೀಕ್ಷಿತ್ ಆದುಲ್ಲೆ. ನಿಟ್ಟೂರು ಮಲ್ಲ ಶಾಲೆಡು 10ನೇ ಕ್ಲಾಸ್ ಕಲ್ತೊಂದುಲ್ಲೆ. ಶಾಲೆಗೂ ಸೇರ್ನೆಡ್ದಿಂಚ ಚುರ್ಕುದ ಆಣಾದಿತ್ತದು ಮಾತಿರ್ಲಾ ಗುರ್ತ ಮಲ್ತೊಂದೆರು. ಅಮ್ಮೆರು ರಮೇಶ್ ನಾಯಕ್, ಅಪ್ಪೆ ಇಂದಿರಾ, ಅಕ್ಕ ರಕ್ಷಿತಾ ಬೊಕ್ಕ ದೀಕ್ಷಿತ್ ಇಂಚ 4 ಜನತ ಸಂಸಾರದ ದೀಕ್ಷಿತ್ಗ್ ಇಲ್ಲದ ವಿಚಾರಡು ಬೇಜಾರಿತ್ತನು. ಈ ಬಗೆಟ್ಟು ಓಲ್ಲಾ ಬಾಯಿ ಬುಡಂದೆ ಏಪಲ ಮನಿಪಂದೆ ಆಯನಾತಿಗೆ ಇತ್ತೆ. ಅಂಡ ಶಾಲೆದ ಪೋಷಕರ್ನ ಸಭೆ ತಪಗ ಅಪ್ಪೆ ಇಲ್ಲಲ್ದ ಸ್ಥಿತಿಗತಿನ ತೆರಿಪಾದು ಕಣನೀರು ಜಪುಡಾದಿತ್ತೇರು. ಒಂಜೇ ಕೋಣಿದ ಶೀಟು ಪಾಡ್ದು ಮಾಡಿದ ಇಲ್ಲಡಿತ್ತಿನ ದೀಕ್ಷಿತ್ ಕತ್ತಲೆಡೆ ಓದೊಡಿತ್ತಂಡು. ಮೇಸ್ತ್ರಿ ಆದಿತ್ತಿನ ಅಮ್ಮೆರೆಗು ತಿಕ್ಕುನ ಒಂತೆ ಆದಾಯಡು 4 ಜನತ ಬದುಕು ಸಾಗೋಡು. ಈ ವಿಚಾರ ಪೋಷಕರನ್ನ ಸಬಿಟ್ಟು ಗೊತ್ತಾಯಿ ಕೂಡ್ಲೆ ಶಾಲೆದ ಪರಜೋಕ್ಲಿನ ಸಂಘ ದೀಕ್ಷಿತ್ಗ್ ಇಲ್ಲು ಕಟ್ಟಾಯರ ಕಾರ್ಯ ಸುರು ಮಲ್ತಿದರು. ನಿಟ್ಟೂರು ಶಾಲೆಗೂ 1 ಕೋಟಿ ರೂಪಾಯಿ ಸಹಾಯ ಕೊರ್ನ ಉದ್ಯಮಿ HS ಶೆಟ್ಟಿಯರಿಗೂ ಸೊಮ್ಮಿಸಂದವನ ಲೆಕ್ಕೊಡು ಕೈಕದೆತ್ತೊನ್ನ ಇಲ್ಲಲ್ದ ಕಾಮಗಾರಿ ಕೆಲವೇ ತಿಂಗಳು ಕಟ್ಟದಾದು ಇಲ್ಲು ಬಿಡ್ದು ಕೊಡ್ತೇರು. ಇಲ್ಲಲ್ದ ಹೆಚ್ಚಿನ ಕೆಲಸನು ಶಾಲೆದ ಪರಜೋಕುಲೆ ಧರ್ಮಗೂ ಮಲ್ತಿದೇರು. ಇಲ್ಲದ ಮೇಸ್ತ್ರಿ ಕೆಲಸನು ದೀಕ್ಷಿತಿನ ಅಮ್ಮೇರು ಮಲ್ತದು ಕಮ್ಮಿ ಖರ್ಚಿಡು ಇಲ್ಲ ಆತಂಡು. ಹೊಸ ಇಲ್ಲ ಆಯ್ಬಕ್ಕ ದೀಕ್ಷಿತ್ನ ಕುಟುಂಬಗೂ ಸಂತೋಷ ಆತಂಡು. ಮಗೆ ಬರೋ ಕಲ್ತದು ತಾನು ದೆತ್ತೊನ್ನ ಸಾಯನು ಮಗೆ ಪಿರಬೂಟೋಡು ಪನ್ಪುನವು ದೀಕ್ಷಿತಿನ ಅಪ್ಪೆನ ಕನಾದುಂಡು. ಒಟ್ಟುಡು ಪನ್ಪುನುಂದಾಂಡ ಇಂಚಿನ ಮಾದರಿ ಕೆಲಸಲು ನನ್ನಲಾತ ಜನಕ್ಲೆಗ್ ಮಾದರಿ ಆವಡುಂದು ಬಯಕಗತ್ತೆ. ನಾನು 10ನೇ ಕ್ಲಾಸಲ್ಲಿ ಓದ್ತಿದ್ದೆ. ನನಗೆ ತುಂಬ ಕಷ್ಟ ಆಗಿತ್ತು ಓದಲಿಕ್ಕೆ. ಮನೆ ಕಟ್ಟದೆ 4-5 ವರ್ಷ ಆಗಿತ್ತು. ಪಂಚಾಂಗ ಆಗಿತ್ತು. ಪೇರೆಂಟ್ಸ್ ಮೀಟಿಂಗ್ಗೆ ಹೋದಾಗ ಅಮ್ಮ ಹೇಳಿದರು, ಮುರಳಿ ಸರ್ ಹತ್ರ ಓದಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ, ಒಂದೇ ಮನೇಲಿ ಇರ್ತೇವೆ, ರಾತ್ರಿ ಮಲಗಬೇಕಾದ್ರೆ ಕಷ್ಟ ಆಗ್ತದೆ ಅಂತಲೇ ಹೇಳಿದರು. ಮರುದಿನ ಮುರಳಿ ಸರ್ ಮತ್ತು ಅವರು ಹಳೆ ವಿದ್ಯಾರ್ಥಿಗಳ ಅಧ್ಯಕ್ಷರೆಲ್ಲ ಬಂದು ಮನೆಯೆಲ್ಲ ನೋಡಿದರು. ಮುರಳಿ ಸರ್ ಮತ್ತು ಹಳೆ ವಿದ್ಯಾರ್ಥಿಗಳು ಸೇರಿ ಮನೆ ಕಟ್ಟಿಸಿ ಕೊಟ್ಟರು. ಈಗ ಒಳ್ಳೆ ಆಗ್ತುಂಟು ಓದಲಿಕ್ಕೆ. ಮನೆಯಲ್ಲಿ ಗಾಳಿ ಬೆಳಕೆಲ್ಲ ಕರೆಕ್ಟ್ ಬರ್ತಿತ್ತು. ಮುಂಚೆ ಅಲ್ಲಿ ಕತ್ತಲಿತ್ತು ಕೋಣೆಲೆಲ್ಲ. ಚಪ್ಪರ ಹಾಕಿದ್ರು ಪರವಾಗಿಲ್ಲ, ನಾ ಮನೆ ಹೋಗೋದಿಲ್ಲ ಅಂತ ಇವ್ರ ಹತ್ರ ಹೇಳಿದೆ. ಮತ್ತು ಇವರೊಂದು ಸಣ್ಣ ಗುಡಿ ಕಟ್ಟಿದ್ದು. ನಾವು 1 ವರ್ಷಕ್ಕಂತ ಕಟ್ಟಿದ್ದು ಸರ್ ಅದು. ಮತ್ತು ಅದೇ ಕಾಯಂ ಆಯಿತು. ಹೌದು. ಮತ್ತು ನಾವು ಇಲ್ಲಿ ಪಂಚಾಂಗ ಹಾಕಿತ್ತು, ಜಾಗ ಎಲ್ಲ ಸ್ವಲ್ಪ ಅಳತೆ ಮಾಡಿ ಅಲ್ಲ. ಮತ್ತು ಪಂಚಾಂಗ ಹಾಕಿದ ನಂತರ ಸ್ವಲ್ಪ ಪುನಃ ಮನೆ ಕಟ್ಟಲಿಕ್ಕೆ ಅವರು ತೊಂದರೆ ಕೊಟ್ಟರು. ಹಾಗೆ ಮತ್ತೆ ಅಲ್ಲೇ ನಿಂತೇ ಹೋಯಿತು. ಮತ್ತು ನಾನು ಶಾಲೆಯಲ್ಲಿ ನಾನು ಎಣಿಸಲೇ ಇಲ್ಲ, ನಾನು ಅಲ್ಲಿ ಹೇಳ್ಕೊಳ್ತೇನಂತ ನಾನು ಎಣಿಸಲೇ ಇಲ್ಲ. ಅದು ಹೇಗೆ ಹೇಳಿದ್ದೇನಂತ ನಂಗೆ ಗೊತ್ತಿಲ್ಲ ಮಾಸ್ಟರ್ ಹತ್ರ. ನಾನು ಮಾಸ್ಟರ್ ಹತ್ರ ಕೇಳಿಕೊಂಡೆ, ಸರ್ ಹೀಗೆ ಅಂತ. ಅದ್ರ ಮಾಸ್ಟರ್ ಅದೇ ಪ್ರಕಾರ ನನಗೆ ಒಂದು ಮನೆ ಕಟ್ಟಿ ಕೊಟ್ಟರು. ಈಗ ತುಂಬ ಖುಷಿ ಅಂದರೆ ಮಾತಾಡಲಿಕ್ಕೇ ಬರೋದಿಲ್ಲ, ಅಷ್ಟು ಖುಷಿ ಆಗ್ತದೆ ನನಗೆ. 2019 ನಮ್ಮ ಸಂಸ್ಥೆಗೆ 50ನೇ ವರ್ಷ ಆಯಿತು. ಆ ಸಂದರ್ಭದಲ್ಲಿ HS ಶೆಟ್ಟಿ ದಾನಿಯವರು ಬಂದಿದ್ದರು, ನಮ್ಮ ಸಂಸ್ಥೆಯನ್ನು ನೋಡಿದರು, ನಮ್ಮ ಚಟುವಟಿಕೆಯನ್ನು ಗಮನಿಸಿದರು, ಒಂದು ಘೋಷಣೆ ಮಾಡಿದರು, ಈ ಸಂಸ್ಥೆಗೆ ನಾನು 1 ಕೋಟಿ ರೂಪಾಯಿಯನ್ನು ನೆರವನ್ನು ನೀಡ್ತೇನೆ ಹೇಳಿ. ಆ ಪ್ರಕಾರ 3 ತಿಂಗಳ ಹಿಂದೆ ಅದನ್ನು ನಮಗೆ ನೀಡಿದರು. ಆ ಸಂದರ್ಭದಲ್ಲಿ ಇಂತಹ ಒಬ್ಬ ಮಹಾನ್ ದಾನಿಗೆ ಹೇಗೆ ನಮ್ಮ ಋಣವನ್ನು ತೀರಿಸುವುದು ಯೋಚಿಸ್ತಾ ಇರುವಾಗ ಒಂದು 3 ತಿಂಗಳ ಹಿಂದೆ ರಕ್ಷಕರ ಸಭೆ ನಡೆದಿತ್ತು. ನಾನು ಹೋಗಿದ್ದೆ. ಭಾಷಣ ಎಲ್ಲ ಮುಗಿದು ಹೊರಬರುವಾಗ ಈ ದೀಕ್ಷಿತನ ತಾಯಿ ಹತ್ತಿರ ಬಂದು, ಸರ್ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ತನ್ನ ಕಷ್ಟವನ್ನು ಹೇಳ್ತಾ ಗೋಳು ಅಂತ ಮರಗಿದ್ಲು. ಯಕ್ಷಗಾನ ಕಲಾರಂಗದಲ್ಲಿ ನಾವು ವಿದ್ಯಾಪೋಷಕನ ಮೂಲಕ ಸಾವಿರಾರು ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿಯನ್ನು ನೆರವು ನೀಡ್ತಾ ಇದ್ದೇವೆ. 36 ಮನೆಯನ್ನು ಕಟ್ಟಿಸಿಕೊಟ್ಟೆವು. ಆ ಸಂದರ್ಭದಲ್ಲಿ ಹೊಳೆಯಿತು, ಇದನ್ನು ಕೂಡ ಈ ಮನೆಯನ್ನು ಪೂರ್ತಿ ಮಾಡಿ ಇದರಲ್ಲಿ ಅವರ ಹೆಸರನ್ನು ಇಟ್ಟರೆ ಇದು ಒಂದು ಬಹುಶಃ ಸಮಾಜಕ್ಕೆ ಸಂದೇಶ. ಒಬ್ಬ ದಾನಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಹಾರ ತುರಾಯಿ ಫ್ಲೆಕ್ಸಿ ಹಾಕಿ ಅಲ್ಲ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಲ್ಲ, ಅವರಿಗೆ ಖುಷಿ ಕೊಡುವ ಸಮಾಜಮುಖಿಯಾದಂಥ ನೊಂದವರಿಗೆ ನೆರವು ನೀಡುವಂಥ ಯೋಜನೆಯನ್ನು ನಾವು ಮಾಡಿ ಅವರಿಗೆ ಅರ್ಪಿಸಿದರೆ ಅಥವಾ ಅವರ ಮೂಲಕ ಅದನ್ನು ಉದ್ಘಾಟಿಸಿದರೆ ಅದೇ ಅವರಿಗೆ ಕೊಡುವಂಥ ನಿಜವಾದ ರೆಸ್ಪೆಕ್ಟ್. ಅದನ್ನು ನಿನ್ನೆ HS ಶೆಟ್ಟರು ಹೇಳಿದರು. ಇದು ನಿಜವಾಗಿ ಒಂದು ಬೈ ಪ್ರಾಡಕ್ಟ್ ಆಗಿ ಬಂತು. ನಾನು ಕೊಟ್ಟ ನೆರವಿಗೆ ಒಂದು ಬೈ ಪ್ರಾಡಕ್ಟ್ ಆಗಿ ನೀವು ಮಾಡಿದ್ದೀರಿ, ನನಗೆ ತುಂಬ ಖುಷಿ ಆಯಿತು ಹೇಳಿ ಈ ಸಂದೇಶ ಎಲ್ಲ ಮಂದಿಗೂ ಮುಟ್ಟಿದರೆ ನಾವು ಮಾಡಿದ ಕೆಲಸ ಸಾರ್ಥಕ. ರಾಜ್ಯ ವಿಧಾನಸಭೆತ ಓಟು ಮುಟ್ಟ ಬರೊಂದುಂಡು. ಓಟು ಕೈತಲು ಬರಿಯರೆ ಆನಗ ಪಕ್ಷದ ಪಕ್ಷಗೂ ಲಾಗೆರೆ ಶುರುವಾಪುಂಡು. ಬೆಳ್ತಂಗಡಿದ ಕೆಲವು ಕಾಂಗ್ರೆಸ್ ನಾಯಕರು, ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ದುಂಬಾಳ್ತೆಡು ಮಂತ್ರಿ ವಿ ಸುನೀಲ್ ಕುಮಾರ್ ಪಾಲ್ದೆತ್ತೊನ್ನ ಸಭೆಟ್ಟು ಬಿಜೆಪಿ ಸೇರ್ದರು.
ರಾಜ್ಯ ವಿಧಾನಸಭೆತ ಓಟು ಮುಟ್ಟಬರೊಂದುಂಡು ಓಟು ಕೈತಲ್ ಬರಿಯರಾನಗ ಪಕ್ಷುಡ್ದು ಪಕ್ಷುಗೂ ಲಾಗಿರ ಸುರುವಾಪುಂಡು ಕೆಲವು ಮಲ್ಲ ಮಲ್ಲ ನಾಯಕಿಯರು ಲಾಗಿರಿಂದಾಂಡ ಅಪಗನೆ ಅಕ್ಲೆಗ್ ಮಲ್ಲ ಪಟ್ಟ ಕೊರ್ಪುನಲ ಉಂಡು ಕಾರ್ಯಕರ್ತರು ಪೊಡಿ ನಾಯಕಿಯರು ಬೆಂದದು ಸೊಂದದು ಪೋಯರು ಕೆಲವು ಕಡಿಟ್ಟು ಬಿಜೆಪಿ ನಾಯಕಿಯರು ಕಾಂಗ್ರೆಸ್ ಸೇರುಂದುಲ್ಲೇರು ಅಂಚನೆ ನನ್ನ ಕೆಲವು ಕಡಿಟ್ಟು ಕಾಂಗ್ರೆಸ್ ತಕ್ಕಲು ಬಿಜೆಪಿ ಸೇರುಂದುಲ್ಲೇರು ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾದಂಬಾಳ್ತಿಡು ಬೆಳ್ತಂಗಡಿದ ಕೆಲವು ಕಾಂಗ್ರೆಸ್ ನಾಯಕಿಯರು ಬಿಜೆಪಿ ಸೇರಿಯರು ಮಂತ್ರಿ ವಿ ಸುನಿಲ್ ಕುಮಾರ್ ಇತ್ತದು ಬಿಜೆಪಿ ಪಕ್ಷದ ಬಾವುಟ ಕುರ್ದು ಅಕ್ಲಿನ ಪಕ್ಷವು ಎತ್ಕೊಂಡರು ಬೆಳ್ತಂಗಡಿ ನಡತಿನ ಭಾರತೀಯ ಜನತಾ ಪಕ್ಷದ ಬೆಳ್ತಂಗಡಿ ಮಂಡಲ ಪದಾಧಿಕಾರಿನ ಸಭೆಟ್ಟು ಕಾಂಗ್ರೆಸ್ ಪಕ್ಷದ ನಾಯಕಿಯರು ಬಿಜೆಪಿಗೂ ಅಧಿಕೃತವಾದ ಸೇರಿಯರು ಬಿಜೆಪಿ ಕಾರ್ಯಕಾರಿಣಿ ಸಭೆಟ್ಟು ಕಾಂಗ್ರೆಸ್ ನಾಯಕಿ ನಗರ ಪಂಚಾಯತ್ ದುಂಬುದ ಗುರ್ಕಾರ್ಯರು ಮುಗುಳಿ ನಾರಾಯಣ್ ರಾವ್ ಚಂದನಾ ಕಾಮತ್ ಮಡ್ಯಂತಾರ್ದ ಕಾಂಗ್ರೆಸ್ ನಾಯಕಿಯರು ಪುಷ್ಪರಾಜ್ ಹೆಗ್ಡೆ ಸುಧಾಕರ್ ಲಾಯ್ಲಾ ಮುಂಡಾಜೆ ಪಂಚಾಯತ್ ದುಂಬುದ ಸದಸ್ಯರು ಅಶ್ವಿನಿ ಹೆಬ್ಬಾರ್ ರಾಜೇಶ್ವರಿ ಕುಕ್ಕಳ ಸತೀಶ್ ಮಡಿವಾಳ ವೇಣೂರು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಸದಸ್ಯರು ಗಾಯತ್ರಿ ಅಂಥೋನಿ ನಂದಭಟ್ ಕನ್ಯಾಡಿ ವಿಠಲ್ ಗೌಡ ಕೊಕ್ಕಡ ಕೇಶವ ಮುಗು ಜನಾರ್ದನ ಆಚಾರ್ಯ ಉಜಿರೆ ಆನಂದ ಶೆಟ್ಟಿ ಅರಂಬೋಡಿ ದುಂಬುದ ಸೈನಿಕರು ಸೆಬೆಸ್ಟಿಯನ್ ಸುಂದರಿ ಕಲ್ಮಂಜ ಬಿಜೆಪಿಗೆ ಸೇರಿಯರು. ಒಂದು ಪಾರ್ಟಿಯಲ್ಲಿ ಇರ್ತಕ್ಕಂಥ ಒಬ್ಬ ಲೀಡರ್ ಬೇರೆ ಪಾರ್ಟಿಯಲ್ಲಿ ಇರ್ತಕ್ಕಂಥ ಅವ್ರ ಆತ್ಮೀಯರು ಬಂದ್ಬಿಡು ಮಾರೆ ಅಂತ ಹೇಳಿದಾಗ ಬರ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಆದ್ರೆ ಭೈರತಿ ಅವರು ಹೇಳಿದ ತಕ್ಷಣ ಮನಪೂರ್ವಕವಾಗಿ ಒಪ್ಪಿಕೊಂಡು ತಕ್ಷಣಕ್ಕೆ ಅವರು ನಮ್ಮ ಪಾರ್ಟಿಯನ್ನು ಸೇರಿದ್ದಾರೆ ಅಂತ ಹೇಳಿದ್ರೆ ಭೈರತಿ ಅವರದ್ದು ಮತ್ತು ಚಂದನ್ ರವರದ್ದು ಸಂಬಂಧ ಏನು ಅಂತ ನಾವು ಯೋಚನೆ ಮಾಡಬೇಕು. ಆ ಸಂಬಂಧ ಇವತ್ತು ಧರ್ಮಸ್ಥಳ ಈ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಯಲ್ಲಿ ನಮಗೆ ಚಂದನ್ ಕಾಮತರ ಸೇರ್ಪಡೆಯಿಂದ ಇನ್ನಷ್ಟು ಶಕ್ತಿ ಬಂದಿದೆ. ಅವರೆಲ್ಲ ತಂಡಕ್ಕೂ ನಾನು ಎಲ್ಲ ಪದಾಧಿಕಾರಿಗಳ ಪರವಾಗಿ ವಿಶೇಷವಾಗಿ ಅವರನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸುನಿಲ್ ಕುಮಾರ್ ಅವರು ದೋಸೆ ಹಬ್ಬದ ಸಂದರ್ಭದಲ್ಲಿ ಹೇಳಿದ್ರು, ಬೆಳ್ತಂಗಡಿಯಲ್ಲಿ ಎಷ್ಟು ದೋಸೆ ಹೋಗ್ತದ ಅಷ್ಟು ಲೀಡಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಗೆಲ್ಲಬೇಕು ಅಂತ ಹೇಳುವಂತ ಮಾತನ್ನು ಹೇಳಿದಾರ. ನನಗೆ ವಿಶ್ವಾಸ ಇದೆ 50 ಅಲ್ಲ 60,000 ಅಂತರದಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುತ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ವರ್ಷಗಳಿಂದ ಕಾಂಗ್ರೆಸ್ಸಿನ ಜೊತೆಗೆ ವಿವಿಧ ಪಕ್ಷಗಳ ಜೊತೆಗೆ ಗುರುತಿಸಿಕೊಂಡಂತ ಹಲವು ಜನರನ್ನ ಹರೀಶ್ ಪೂಂಜಾ ಅವರು ಉಲ್ಲೇಖ ಮಾಡಿ ಇವತ್ತು ಪಕ್ಷಕ್ಕೆ ಬರಮಾಡಿಕೊಳ್ತಾ ಇರುವಂತದ್ದು ಅತ್ಯಂತ ಸಂತೋಷದ ಸಂಗತಿ. ಆ ಎಲ್ಲ ಗಣ್ಯರನ್ನ ನಾನು ಪಕ್ಷಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಕಾಲಿಡ್ತಾರೋ ಅಲ್ಲಿ ಎಲ್ಲ ಕಡೆಗಳಲ್ಲಿ ಕಾಂಗ್ರೆಸ್ ಮುಕ್ತ ಆಗುತ್ತೆ ಎನ್ನುವಂಥದ್ದನ್ನ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ವಿ. ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಕರ್ನಾಟಕವನ್ನ ದಾಟಿ ಆಂಧ್ರ ತೆಲಂಗಾಣದ ಕಡೆಗೆ ಹೋಗ್ತಾ ಇರಬೇಕಾದ್ರೇನೆ ರಾಜ್ಯದ ಹಲವು ಜನ ಇವತ್ತು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಯ ಕಡೆಗೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಉಪಚುನಾವಣೆಗಳಲ್ಲಿ ನಾವು ಚಾಮರಾಜನಗರ ಮತ್ತು ಬಿಜಾಪುರದ ಪುರಸಭಾ ಚುನಾವಣೆಗಳನ್ನು ಗೆದ್ದಾಗಲೇ ಅದರ ಸೂಚನೆಗಳು ಸಿಕ್ಕಿತ್ತು. ನಾಳೆ ಗುಜರಾತಿನ ಚುನಾವಣೆಯ ಫಲಿತಾಂಶ ಮತ್ತೊಂದು ದಿಕ್ಕಿನ ಕಡೆಗೆ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ಪೂರ್ಣ ಬಹುಮತದ ಸರ್ಕಾರದೊಂದಿಗೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡುತ್ತೆ. ಆ ವಿಶ್ವಾಸ ಇವತ್ತು ನಮಗಿದೆ. ಆ ಕರ್ನಾಟಕದಲ್ಲಿ ಪೂರ್ಣ ಬಹುಮತದ ಸರ್ಕಾರ ಬರಬೇಕಾದ್ರೆ ಮೊದಲ ಗೆಲುವು ಬೆಳ್ತಂಗಡಿಯ ಮುಖಾಂತರವೇ ಆಗಬೇಕು ಅಂತ ನಾನು ವಿನಂತಿಸ್ತೇನೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾತೃಶಕ್ತಿ ದುರ್ಗಾವಾಹಿನಿ ಬಂಟ್ವಾಳ ಪ್ರಖಂಡ ದೆತ್ತನಿಲೆಟ್ ಗೀತಾ ಜಯಂತಿ ಲೆಕ್ಕೊಡು ಬೊಕ್ಕ ಲೋಕ ಕಲ್ಯಾಣಗಾದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಬಂಟ್ವಾಳ ಬೈಪಾಸ್ದ ಸಮಾಜ ಸೇವಾ ಸಹಕಾರಿ ಭವನಡು ನಡೆತಂಡು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾತೃಶಕ್ತಿ ದುರ್ಗಾವಾಹಿನಿ ಬಂಟ್ವಾಳ ಪ್ರಖಂಡ ದೆತ್ತಾನಿಲೆಟ್ ಗೀತಾ ಜಯಂತಿ ಲೆಕ್ಕೊಡು ಬೊಕ್ಕ ಲೋಕ ಕಲ್ಯಾಣಗಾದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಬಂಟ್ವಾಳ ಬೈಪಾಸ್ದ ಸಮಾಜ ಸೇವಾ ಸಹಕಾರಿ ಭವನಡು ನಡೆತಂಡು. ಈ ಕಾರ್ಯಕ್ರಮಟ್ಟು ಕರಿಂಜೆ ಕ್ಷೇತ್ರದ ಶ್ರೀ ಮುಕ್ತಾನಂದ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ರಾಜ್ಯ ಧಾರ್ಮಿಕ ದತ್ತಿ ಇಲಾಖೆದ ಸದಸ್ಯರು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸತ್ಸಂಗ ಪ್ರಮುಖ ಕಶಕೋಡಿ ಸೂರ್ಯನಾರಾಯಣ ಭಟ್ ಧಾರ್ಮಿಕ ಉಪನ್ಯಾಸ ಕೊರಿಯರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಸರಪಾಡಿ ಅಶೋಕ್ ಶೆಟ್ರೆಗೂ ತಮ್ಮನದ ಮರ್ಯಾದೆ ಮಲ್ತಿರು. ಬಂಟ್ವಾಳ ಶಾಸಕರು ರಾಜೇಶ್ ನಾಯ್ಕ ಕುಡಿಪಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಕಾರ್ಯವಾಹ ವಾದಿರಾಜ ಗೋಪಾಡಿ, ಉದ್ಯಮಿ ದುರ್ಗದಾಸ್ ಶೆಟ್ಟಿ ಮಾವಂತೂರು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಗುರುಕಾರ್ಯರು ಡಾಕ್ಟರ್ ಕೃಷ್ಣ ಪ್ರಸನ್ನ,
ಬಜರಂಗ ದಳದ ಜಿಲ್ಲಾ ಸಂಚಾಲಕರು ಭರತ್ ಕುಮ್ದೇಲ್, ಬಂಟ್ವಾಳ ಪ್ರಖಂಡದ ಗುರುಕಾರ್ಯರು ಪ್ರಸಾದ್ ಕುಮಾರ್ ರೈ, ಬಜರಂಗ ದಳ ಜಿಲ್ಲಾ ಜತೆ ಸಂಚಾಲಕರು ಗುರುರಾಜ್ ಬಂಟ್ವಾಳ, ಪ್ರಖಂಡ ಜತೆ ಸಂಚಾಲಕರು ಸಂತೋಷ್ ಸರ್ಪಾಡಿ ಪಾಲ್ಗೊಂಡಿರು. ರಾಜೇಶ್ ಕೊಟ್ಟಾರಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮಾತೃಶಕ್ತಿ ದುರ್ಗವಾಹಿನಿ ಘಟಕಗಳಿಗೆ 49 ಘಟಕಗಳಲ್ಲಿ ಒಳಗಿರುವುದು ಒಂದು ಸಂತೋಷದ ವಿಚಾರ. 5-10 ಘಟಕಗಳು ಸಕ್ರಿಯವಾಗಿ ಈ ಕೆಲಸ ಕಾರ್ಯವನ್ನು ಮುಖಾಂತರ 1000 ಯೂನಿಟ್ ರಕ್ತ ದಾನವಂತನ ಚಿತ್ರ ವ್ಯವಸ್ಥೆ ಯೋಜನೆ ಬಂದರೆ ನಿತ್ಯ ದಾನವಂತರ ಗೊತ್ತಿಪ್ಪು ಹಿಂದುಳಿಗೆ ಮಾನ್ಯರಾಗಿ ಒಬ್ಬರ ತಲೆ ಕಟ್ಟಿದ ನೆತ್ತಿರದ ಓಗಳಿನ ಅನಸಾವರೆ ಗೊತ್ತಿಪ್ಪು ಏರಿಗೆಂದು ಕೇಟ ಭಯೋತ್ಪಾದಕ ಕೇಂದ್ರಗಳಿಗೆ ನಿತ್ಯ ವ್ಯತ್ಯಾಸದ ತೂಲಿಗೆ ಏನು ನಿಜವಾದ ಮಾನವೀಯ ಧರ್ಮ ಎರಡವತ್ತೋ ಮಾನವೀಯತೆ ಎರಡವತ್ತೋ ಮೃಗೀಯವಾಗಿ ಗುಣ ಎರಡವತ್ತೋ ಪಡೆದ ಗೊತ್ತಾಗಲು 1000 ರಕ್ತ ಮುಖಾಂತರವಾಗಿ ಏದೋ ಜನರ ಬದುಕಿನ ರಕ್ಷಣೆ ಬಂತು ಏನಂತ ಕೇಸರಿ ಸಾಲದ ಧಾರಣೆ ಬಂತಿನ ನಮ್ಮ ಜವಳಿಯರೇ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿನ ಜವಳಿಯರನ್ನೇ ನೆನಪಿದೆವು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.